ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸದ ನಮ್ಮ ಮಾತುಕತೆ ತುಳುನಾಡು, ತುಳು ಸಂಸ್ಕೃತಿ, ತುಳು ಅಧ್ಯಯನ, ತುಳು ಸಂಶೋಧನೆ ಈ ವಿಚಾರವಾಗಿ ಇವತ್ತು ನಮ್ಮ ಜೊತೆಗೆ ತುಳು ಮತ್ತು ಕನ್ನಡದ ಒಬ್ಬ ಶ್ರೇಷ್ಠ ಸಂಶೋಧಕರಾಗಿರುವಂಥ ಪ್ರೊಫೆಸರ್ ಎ.ವಿ. ನಾವಡ ಅವರಿದ್ದಾರೆ. ಅವರ ಜೊತೆಗೆ ನಮ್ಮ ಇವತ್ತಿನ ಮಾತುಕತೆ ನಡೀತದೆ. ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಎ.ವಿ. ನಾವಡ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ. ಎಸ್, ಪ್ರೊಫೆಸರ್ ಎ.ವಿ. ನಾವಡ ಅವರು ಕನ್ನಡ ಮತ್ತು ತುಳುವಿನಲ್ಲಿ ಸರಿಸಮಾನವಾಗಿ ಕೆಲಸ ಮಾಡಿದಂಥ ದುಡಿದಂಥ ಒಬ್ಬ ಕನ್ನಡದ ಶ್ರೇಷ್ಠ ಚಿಂತಕ ಮತ್ತು ಶ್ರೇಷ್ಠ ಸಂಶೋಧಕರು. ತುಳುವಿನಲ್ಲಿ ಬಹುಶಃ ನಾವು ತುಳು ಭಾಷೆ, ತುಳು ಮಣ್ಣು ಅಥವಾ ತುಳು ನೆಲ ಇವೆಲ್ಲ ವಿಚಾರವಾಗಿ ನೋಡೋ ಸಂದರ್ಭದಲ್ಲಿ ನಾನು ಇತ್ತೀಚೆಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಒಂದು ದೊಡ್ಡ ಶ್ರೇಷ್ಠವಾದಂಥ ಒಂದು ಕೃತಿಯನ್ನು ಪ್ರಕಟಿಸಿತು. ಅದು ಏನು ತುಳುವ ದರ್ಶನ. ಬಹುಮುಖ್ಯವಾಗಿ ತುಳುವಿಗಾಗಿ ಕೆಲಸ ಮಾಡಿದಂಥ, ತುಳುವಿನ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಮಾಡಿದಂಥ ಪೀಟರ್ ಜೆ ಕ್ಲಾಸ್ ಅವರ ಈ ಒಂದು ಕೃತಿಯನ್ನು ನಾವಡ ಸರ್ ಅವರು ಮತ್ತು ಪ್ರೊಫೆಸರ್ ಸುಭಾಷ್ ಚಂದ್ರ ಅವರು ಒಟ್ಟಿಗೆ ಸೇರಿ ಅನುವಾದ ಮಾಡಿದ್ದಾರೆ. ಮತ್ತು ಅದಕ್ಕೆ ಪೂರಕವಾಗಿ ಅನೇಕ ಲೇಖನಗಳನ್ನು ಪ್ರೊಫೆಸರ್ ನಾವಡ ಅವರೇ ಸೇರಿಸಿಕೊಂಡಿದ್ದಾರೆ. ಸೊ ನಾನು ನಾವಡ ಅವರನ್ನು ಅವರ ಕುರಿತು ಹೇಳುವ ಸಂದರ್ಭದಲ್ಲಿ ಒಂದು ಮಾತನ್ನು ಬಹುಮುಖ್ಯವಾಗಿ ಏನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗತ್ತೆ. ಅವರ ತಂದೆ ಏನು ಶಂಕರನಾರಾಯಣ ಅಮ್ಮೆಂಬಳ ಶಂಕರನಾರಾಯಣ ನಾವಡ ಅವರು ಕನ್ನಡದ ಒಬ್ಬ ಶ್ರೇಷ್ಠ ಅಧ್ಯಾಪಕರವರು. ಏನು ಮಂಗಳೂರಿನ ಇವತ್ತಿನ ಏನು ಸೋಮೇಶ್ವರ ಗ್ರಾಮದಲ್ಲಿರುವಂಥ ಆನಂದಾಶ್ರಮ ಪ್ರೌಢಶಾಲೆ ಅಥವಾ ಇವತ್ತಿಗದು ಪರಿಜ್ಞಾನ ಅಂತ ಶಾಲೆ. ಸೊ ಆ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದವರು. ಸೊ ಆ ಒಂದು ತಂದೆಯ ಅಧ್ಯಾಪನದ ಹಿನ್ನೆಲೆಯಲ್ಲೇ ಜೊತೆಗೆ ಆ ಒಂದು ಸಾಹಿತ್ಯಿಕ ಮನೆತನದ ಏನು ಕೊಡುಗೆಯಾಗಿ ಪ್ರೊಫೆಸರ್ ಎ.ವಿ. ನಾವಡ ಅವರು ಏನು ಇವತ್ತು ಕನ್ನಡ ಅಥವಾ ತುಳುವಿಗೆ ಒಬ್ಬ ಶ್ರೇಷ್ಠ ಕೊಡುಗೆಯಾಗಿ ನಮ್ಮ ಮುಂದೆ ಇದ್ದಾರೆ. ಕುಂದಾಪುರದ ಬಂಡರ್ಕಾಸ್ ಕಾಲೇಜಿನಲ್ಲಿ ಸುಮಾರು 23 ವರ್ಷಗಳ ಕಾಲ ಅಧ್ಯಾಪನ, ಆನಂತರ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಏನು 16 ವರ್ಷ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು ಮತ್ತು ತುಳುವಿನ ಬಗ್ಗೆ ತುಂಬ ಆಳವಾದ ಜ್ಞಾನ ಮತ್ತು ಅಧ್ಯಯನವನ್ನು ನಡೆಸಿಕೊಂಡು ಬಂದವರು. ತುಳು ಅದು ಏನು ಒಂದು ಅಧ್ಯಯನ ಮಾಡುವ ಮಾದರಿ ಅಥವಾ ಏನು ತುಂಬ ಕ್ಲಾಸಿಕಲ್ ಆದಂಥ ಒಂದು ಮಾದರಿಯಲ್ಲಿ ತುಳುವನ್ನು ಅಥವಾ ತುಳುವಿನ ಅಧ್ಯಯನವನ್ನು ಕಟ್ಟಿಕೊಟ್ಟಂಥ ಒಬ್ಬ ಅಪರೂಪದ ಏನು ಸಂಶೋಧಕರು ಅದು ಪ್ರೊಫೆಸರ್ ಎ.ವಿ. ನಾವಡ ಅವರು. ನಾವು ಬಹುಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾನು ಉಲ್ಲೇಖಿಸಲೇಬೇಕಾಗಿರುವಂಥದ್ದು ತುಳು ನಿಘಂಟು. ಏನು ಉಡುಪಿಯ ಗೋವಿಂದ ಪೈ ಸಂಶೋಧನಾ ಕೇಂದ್ರದವರು ಕಟ್ಟಿಕೊಟ್ಟಂಥ ತುಳು ನಿಘಂಟು. ಆ ನಿಘಂಟಿನಲ್ಲಿ ಅನೇಕ ಮಂದಿ ಹಿರಿಯ ತುಳುವಿನ ಸಂಶೋಧಕರು ಆ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು. ಅದರಲ್ಲಿ ಪ್ರೊಫೆಸರ್ ನಾವಡ ಅವರದ್ದು ಕೂಡ 3 ವರ್ಷ ಬಹುದೊಡ್ಡ ಕೊಡುಗೆ. ಸೊ ಆಮೇಲೆ ನಾನು ಏನು ತುಳುವ ದರ್ಶನ ಇರ್ಬೋದು ಅಥವಾ ತುಳು ಪಾಡ್ದನ ಬಂಧ ಮತ್ತು ವಿನ್ಯಾಸ, ರಾಮಕ್ಕ ಮುಗಿಯರ್ತಿ ಕಟ್ಟಿದ ಸಿರಿ ಪಾಡ್ದನ, ಅಕ್ಕೆರೆ ಸುಪುಂಜಿದಿ, ತುಳು ಪೊಲಿ, ಇವು ನಾವಡ ಅವರು ತುಳುವಿಗೆ ಕೊಟ್ಟಂಥ ಶ್ರೇಷ್ಠ ಕೊಡುಗೆಗಳು. ಸೊ ಈ ಎಲ್ಲ ಸಂದರ್ಭದಲ್ಲಿ ನಾನು ಇನ್ನೂ ಅನೇಕ ವಿಚಾರಗಳನ್ನು ಮಾತಾಡ್ತಾ ಹೋದಾಗೆ ನಾವಡರ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. ಸೊ ನಾವು ಇವತ್ತು ಬಹುಮುಖ್ಯವಾಗಿ ಮಾತನಾಡೋ ಸಂದರ್ಭದಲ್ಲಿ ಇವತ್ತಿನ ಸನ್ನಿವೇಶದಲ್ಲಿ ತುಳುವಿನ ಅಧ್ಯಯನ, ತುಳುವಿನ ಸಂಶೋಧನೆ ಅದು ಯಾವ ರೀತಿಯಲ್ಲಿದೆ, ಅದು ಬರೀ ನಿಂತ ನೀರಾಗಿದ ಅಥವಾ ಅಧ್ಯಯನಕ್ಕೆ ಪೂರಕವಾದಂಥ ಅಥವಾ ಸಂಶೋಧನೆ ಅನ್ನು ನಾವು ನಿರೀಕ್ಷಿಸಿದಷ್ಟು ಮಟ್ಟಕ್ಕೆ ಏನು ನಮ್ಮಲ್ಲಿ ನಡೀತಾ ಉಂಟಾ ಇಲ್ವಾ, ಅಥವಾ ನಡೆಯುವುದಾದರೆ ಅದು ಯಾವ ರೀತಿಯಲ್ಲೆಲ್ಲ ನಡೆಯಬೇಕು, ಈ ಎಲ್ಲ ವಿಚಾರವಾಗಿ ನಾವು ಮಾತಾಡಲಿಕ್ಕೆ ಇದ್ದೇವೆ. ಸೊ ನಾನು ನಾವಡ ಅವರ ಬಗ್ಗೆ ನಾನು ಈಗಲೇ ಹೇಳಿದೆ, ಒಂದಷ್ಟು ವಿಚಾರಗಳನ್ನು ಮತ್ತೆ ಹೇಳಬೇಕಾಗಿದೆ. ಅದು ಮುಖ್ಯವಾಗಿ ಏನು ಮಿಷನರಿಗಳು ಕೊಟ್ಟಂಥ ಕೊಡುಗೆಯನ್ನು ಅವರು ಕಟ್ಟಿಕೊಟ್ಟಂಥ ಬಗೆ ಅದು ಬಹುಶಃ ಕನ್ನಡಕ್ಕೆ ಅವರು ಕೊಟ್ಟಂಥ ಬಹುದೊಡ್ಡ ಶ್ರೇಷ್ಠವಾದಂಥ ಕಾಣಿಕೆ. ಯಾಕಂತ ಹೇಳಿದರೆ ಮಿಷನರಿಗಳು ಮಾಡಿದಂಥ ಸಾಧನೆ ಅಥವಾ ಸಾಹಿತ್ಯ, ಅದು ಕನ್ನಡ ಸಾಹಿತ್ಯ ಇರ್ಬೋದು, ತುಳು ಸಾಹಿತ್ಯಕ್ಕೆ ಇರ್ಬೋದು, ಅವರು ಕೊಟ್ಟಂಥ ಒಂದು ಸಾಧನೆ ಅಥವಾ ಅವರು ಮಾಡಿದಂಥ ಕೆಲಸ ಅದನ್ನು ಈಗಿನ ಹೊಸ ತಲೆಮಾರಿಗೆ, ಹೊಸ ಕಾಲಕ್ಕೆ ಅದನ್ನು
ಅಷ್ಟೇ ಸ್ಪಷ್ಟವಾಗಿ ಕಟ್ಟಿಕೊಟ್ಟವರು ಇದ್ದರೆ ಅದು ಪ್ರೊಫೆಸರ್ ನಾವಡ್ ಅವರು. ನಾವು ಈ ಬಗ್ಗೆ ಕೂಡ ನಾವು ಮಾತಾಡಲಿಕ್ಕಿದ್ದೇವೆ ಸರ್. ಈಗ ನಾವು ಅದೇ ಈ ಸಂದರ್ಭದಲ್ಲಿ ಮಾತನಾಡುವಾಗ ತುಳು ಇವತ್ತಿನ ಸಂದರ್ಭದಲ್ಲಿ ಬಹುಶಃ ನಮ್ಮಲ್ಲಿ ಇವತ್ತು ಒಟ್ಟು ನಮ್ಮ ಮಾಧ್ಯಮ ಅಥವಾ ನಮ್ಮ ನವಮಾಧ್ಯಮ ಅಂತ ನಾವು ಹೇಳ್ತೇವೆ, ಅಥವಾ ಸಾಮಾಜಿಕ ಜಾಲತಾಣ ಇರಬಹುದು, ನಮ್ಮಲ್ಲಿ ಇವತ್ತು ಮಾತನಾಡಲಿಕ್ಕೆ ಬರೀಲಿಕ್ಕೆಲ್ಲ ವೇದಿಕೆಗಳು ಸಾಕಷ್ಟು ಇದ್ದಾವೆ. ಸೊ ಮಾತನಾಡಲಿಕ್ಕೆ ಕೂಡ ಅಥವಾ ಅಭಿಪ್ರಾಯವನ್ನು ಮಂಡಿಸಲಿಕ್ಕೆ ಕೂಡ. ಸೊ ಎಲ್ಲೋ ಒಂಥರ ತುಳು ಅನ್ನುವುದು ದೊಡ್ಡ ಮಟ್ಟಿಗೆ ಸೌಂಡ್ ಮಾಡ್ತದೆ, ಶಬ್ದ ಮಾಡ್ತಾ ಉಂಟು. ಆದರೆ ಆದರೆ ನಾವು ನಮ್ಮ ಅಧ್ಯಯನ ಪರಂಪರೆ ಅಥವಾ ಅಧ್ಯಯನದ ನೆಲೆ ಅಥವಾ ಸಂಶೋಧನೆ, ಅದು ನೀವು ಒಬ್ಬ ಸಂಶೋಧಕನಾಗಿ, ನಾನು ನಿಮ್ಮ ಹತ್ರ ಇದಕ್ಕೆ ಒಂದೇ ವಾಕ್ಯದ ಉತ್ತರ, ಆನಂತರ ನಾವು ಏನು ಮಾತನಾಡಲಿಕ್ಕೆ ವಿವರವಾಗಿ, ಒಬ್ಬ ಸಂಶೋಧಕನಾಗಿ ನೀವು ಕನ್ನಡ ಮತ್ತು ತುಳು ಅವನಲ್ಲಿ ದೀರ್ಘಕಾಲ ತೊಡಗಿಕೊಂಡವರು, ನಿಮಗೆ ಏನು ಅನಿಸ್ತಾ ಉಂಟು? ಸಮಾಧಾನವೋ ಇವತ್ತಿನ ಸನ್ನಿವೇಶವನ್ನು, ಇವತ್ತಿನ ದಿನಮಾನವನ್ನು ನೋಡುವಾಗ ತುಳು ಮತ್ತು ತುಳುವಿನ ಸಂಶೋಧನೆ? ಭಾಳ ಪ್ರಸ್ತುತವಾದಂಥ ಪ್ರಶ್ನೆಯನ್ನು ತಾವು ಕೇಳಿದ್ದೀರಿ. ನನಗೆ ಯಾಕೋ ಏನು ಇತ್ತೀಚೆಗಿನ ಒಂದು 10 ವರ್ಷದಲ್ಲಿ ತುಳುವಿನ ಪ್ರಚಾರ ಸಾಕಷ್ಟು, ನೀವು ಹೇಳಿದ ಹಾಗೆ ಶಬ್ದ ಸಾಕಷ್ಟು ಆಗ್ತಾ ಇದೆ. ದೇಶ ವಿದೇಶಗಳಲ್ಲಿ ತುಳುವಿನ ಶಬ್ದ ಮೊಳಗುತ್ತಾ ಇದೆ. ಆದರೆ ಮೂಲಭೂತವಾದಂಥ ಸಂಶೋಧನೆ ಅದು ನನಗೆ ತೃಪ್ತಿ ತಂದಿಲ್ಲ. ಇತ್ತೀಚಿನ ದಿವಸಗಳಲ್ಲಿ ನಾವು ಅಕಾಡೆಮಿಕ್ ಆಗಿ ತುಳುವಿನ ಬಗೆಗೆ ಏನು ನಿರೀಕ್ಷೆ ಮಾಡ್ತೇವೋ ಅದು ನಡೀತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಇದಕ್ಕೆ ಕಾರಣ ಯಾರನ್ನೂ ನಾನು ಬೆಟ್ಟು ಮಾಡಿ ತೋರಿಸ್ತಾ ಇಲ್ಲ. ಈಗ ನಾವು ಆ ವಿಚಾರವಾಗಿ ಆಮೇಲೆ ಮಾತನಾಡುವ. ಸೊ ನಿಮಗೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಮಗೆ ಅದೊಂದು ಅಷ್ಟೊಂದು ಸಮಾಧಾನಕರ ನೆಲೆಯಲ್ಲಿ ಇಲ್ಲ ಅಂತ ನಾವು ಓಕೆ, ನಾವು ಏನು ಮಾಡಬೇಕು, ಏನಾಗಬೇಕು, ಯಾಕೆ ನಿಮಗೆ ಸಮಾಧಾನ ಇಲ್ಲ, ಈ ವಿಚಾರ ಬಗ್ಗೆ ಎಲ್ಲ ನಾವು ಮಾತನಾಡ್ತಾ ಹೋಗುವ. ಸೊ ನಾವು ಇವತ್ತಿನ ಈ ಒಂದು ಮಾತುಕತೆಯನ್ನು ಮುಂದಕ್ಕೆ ಕೊಂಡೋಗುವ ಸಂದರ್ಭದಲ್ಲಿ ನಮ್ಮ ತುಳು ಅಥವಾ ತುಳುವಿನ ಅಧ್ಯಯನ ಅಥವಾ ತುಳುವಿನ ಸಂಶೋಧನಾ ನೆಲೆಗಳು ನಡೆದು ಬಂದ ಬಗೆಯನ್ನು ನೀವು ಗುರುತಿಸುವುದಿದ್ರೆ ನೀವು ಉಲ್ಲೇಖ ಮಾಡುವ ವಿಚಾರಗಳು ಎಲ್ಲಿಂದ ಯಾವ ರೀತಿ ಅಂತ ಬಹಳ ಸಂಕ್ಷಿಪ್ತವಾಗಿ ಈ ವಿಷಯವನ್ನು ಹೇಳ್ತೇನೆ. ನಿಜವಾಗಿ ನಮ್ಮ ತುಳು ಸಾಹಿತ್ಯ ಮೊಳಕೆ ಒಡೆದದ್ದು 16ನೇ ಶತಮಾನದಲ್ಲಿ. ಅದನ್ನು ಒಬ್ಬರು ವಿದ್ವಾಂಸರು ಹೇಳಿದರು ಪಳಂತುಳು ಅಂತ, ಅಂದರೆ ಹಳಗನ್ನಡ ಅಂತಿದ್ದಾಗ ಪಳಂತುಳು ಅಂತ. ಅದು ನಿಜವಾಗಿ ಅದರ ಬಗ್ಗೆ ಭಾಗವತ ಇರ್ಬೋದು, ಅರುಣಾಬ್ಜನ ಮಹಾಭಾರತ ಇರ್ಬೋದು, ಕಾವೇರಿ ಕಾವ್ಯ ಇರ್ಬೋದು, ಅದೆಲ್ಲ ಕುಣಿಚಿತ್ತ ಇರುವ ಅದನ್ನೆಲ್ಲ ತಂದು ನಮಗೆ ಕೊಟ್ಟರು. ಆದರೆ ಇನ್ನೂ ಅದನ್ನು ನಮಗೆ ಇನ್ನಷ್ಟು ಶೋಧನೆ ಮಾಡಿದರೆ ಹಳೆ ತಾಳೆಗೋಲೆ ಲಿಪಿಯಲ್ಲಿ ತುಳು ಲಿಪಿಯಲ್ಲಿ ಬರೆದ ಸಿಗಬಹುದು ಏನು. ಆದರೆ ಆ ಬಂದಿರುವುದು ಪ್ರಕಟ ಆಗಿದೆ, ಎಲ್ಲವೂ ಪ್ರಕಟ ಆಗಿದೆ. ಆದರೆ ಅದನ್ನು ನಾವು ಸರಿಯಾಗಿ ಇವತ್ತು ಅದನ್ನು ಬಳಸ್ತಾ ಇಲ್ಲ. ಯಾಕೆಂದರೆ ಆ ತುಳು ಕಾವ್ಯ ಇದೆಯಲ್ಲ, ಅದರಲ್ಲಿ ಸಾರ ಇದೆಯೋ ಇಲ್ಲವೋ ಅದರ ಕಾವ್ಯ ಮೀಮಾಂಸೆ ನಾನೀಗ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅವುಗಳನ್ನು ಪರಿಚಯ ಮಾಡಿಸುವುದರಲ್ಲೇ ನಾವು ಸೋತಿದ್ದೇವೆ. ಅದನ್ನು ಶಾಲೆ ಕಾಲೇಜಿನಲ್ಲಾಗಲಿ ಅದನ್ನು ಬೋಧನೆಗೆ ಅದರ ಸಾರವನ್ನಾದರೂ ಕೊಡಬಹುದಾಗಿತ್ತು. ಹೊಸ ತಲೆಮಾರಿನವರಿಗೆ ನಾವು ಈ ಸಂಶೋಧನೆಗಳ ವಿಚಾರವನ್ನು ಏನು ಮತ್ತೆ ಮತ್ತೆ ಅವರಿಗೆ ಏನು ಮನಗಾಣುವಂಥ ವ್ಯವಸ್ಥೆಯನ್ನು ನಾವು ಮಾಡಿಲ್ಲ. ಈ ಉದಾಹರಣೆಗೆ ಪಳಂತುಳು ಕಾವ್ಯದಲ್ಲಿ ಕನ್ನಡಕ್ಕೆ ಅನುವಾದ ಆಗಿದೆ. ಭಾಗವತವನ್ನು ಮಾಧವ ಪೆರಾಜೆಯವರು ಅನುವಾದ ಮಾಡಿದ್ದಾರೆ. ಆದರೆ ನನಗೇನಿಸುತ್ತೆ ಈ ಹಳೆಗನ್ನಡವನ್ನು ನಮ್ಮ ಇವತ್ತಿನ ತಲೆಮಾರು ಓದಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗೆಯೇ ನಮ್ಮ ತುಳುವಿನ ಈ ಪಳಂತುಳು ಕಾವ್ಯವನ್ನು ಓದಲಿಕ್ಕೆ ಇಷ್ಟಪಡೋದಿಲ್ಲ. ಅವರಿಗೆ ಅದನ್ನು ಪರಿಚಯಿಸಬೇಕು ಮತ್ತು ಆ ರೀತಿಯಲ್ಲಿ ನಮ್ಮ ಆ ಮಾದರಿ ಅಂತ ನಾನು ಹೇಳ್ತಾ ಇಲ್ಲ, ಆಗಲಿ ಅದನ್ನು ತಿಳ್ಕೊಂಡ್ರೆ ಮುಂದೆ ನಮ್ಮ ಸಾಹಿತ್ಯದ ಅಧ್ಯಯನ ಇನ್ನಷ್ಟು ಹೆಚ್ಚು. ಆ ಕೆಲಸ ಮುಖ್ಯವಾಗಿ ಈ ಪಳಂತುಳುವಿನ ಪರಿಚಯ ಮತ್ತು ಅದನ್ನು ನಮ್ಮ ಯುವಕರಿಗೆ ಮಾಡಿಸಿಕೊಡಬೇಕು ಅನ್ನತಕ್ಕಂಥದ್ದು ನನ್ನ ಮುಖ್ಯವಾದಂಥ. ಆಮೇಲೆ ನೋಡಿ 16, 17 ಶತಮಾನದಲ್ಲಿ ತುಳುವಿನ 4 ಕಾವ್ಯಗಳು ಬಂದ ಮೇಲೆ ಒಂದು ಶೂನ್ಯ ಕಾಲ 17, 18, 18ನೇ ಶತಮಾನದವರೆಗೆ ತುಳುವಿನಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಆದರೆ ತುಳುವಿಗೆ ಒಂದು ಜೀವ ಚೈತನ್ಯವನ್ನು, ನಿಮ್ಮದು ಇಂತಹ ಮಹಾನ್ ಸಾಹಿತ್ಯ ಉಂಟು ನಿಮ್ಮಲ್ಲಿ, ಅದನ್ನು ಯಾಕೆ ಬಳಸ್ತಾ ಇಲ್ಲ ಅಂತ ಹೇಳಿದವರು ಜರ್ಮನಿಯಿಂದ ಬಾಸೆಲ್ ಮಿಷನ್ನಿಂದ ಬಂದಂತಹ ಮಿಷನರಿಗಳು. ಆ ಮಿಷನರಿಗಳು ಮಾಡಿದ ಕೆಲಸ ಅಂತಂದರೆ ಬಂದ ಕೂಡಲೇ ಅವರಿಗೆ ಇಲ್ಲಿ ಸ್ಥಳೀಯ ಭಾಷೆಯನ್ನು ಕಲಿಬೇಕು ಅಂತ ಕಲಿತರು. ಆ ಕಲಿತ ಮೇಲೆ ಅದನ್ನು ಇಲ್ಲಿಯ ಜನರಿಗೆ ಅದನ್ನು ಮುಟ್ಟಿಸುವುದಕ್ಕೆ ಅವರು ಪ್ರಯತ್ನ ಪಟ್ಟರು. ಅವರ ಕೆಲಸ ಆಗಬೇಕು, ಮತ ಪ್ರಚಾರವೂ ಒಂದು ಉದ್ದೇಶ. ಆದರೆ ಅದನ್ನು ಶಾಲೆಯಲ್ಲಿ ನೋಡಿ 1860ರಲ್ಲಿ ತುಳುವಿನ ಪಠ್ಯ ಪುಸ್ತಕವನ್ನು ಮಾಡಿದರು. ತುಳು ದುಂಬುದ ಪುಸ್ತಕ ಅಂತ ಮಾಡಿದರು ಬಾಸೆಲ್ ಮಿಷನ್ ಅವರು. ಅದು ಒಂದು 4 ವರ್ಷ ಪಾಠವನ್ನು ನಡೆಯಿತು.
ಮುಲ್ಕಿಯಲ್ಲಿ, ಮುಲ್ಕಿ ಚರ್ಚಿನಲ್ಲಿ ಅದು ನಡೆಯಿತು. ಆದರೆ ಆಮೇಲೆ ಊರವರೇ ಬಂದವರ ಹತ್ರ ನಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಕಲಿಸಿ, ನಮ್ಮ ಮಕ್ಕಳಿಗೆ ಈಗಿನವರೆಲ್ಲ ಇಂಗ್ಲೀಷ್ನಲ್ಲಿ ಕಲಿಸಬೇಕು ಅಂತ ಹೇಳಿದ ಹಾಗೆ ನಮಗೆ ಕನ್ನಡವೇ ಬೇಕು, ತುಳು ಬೇಡ, ಅದು ನಿಂತು ಹೋಯಿತು. ಅದು ಒಂದು ರೀತಿಯ ದೊಡ್ಡ ಹಿನ್ನಡೆ ಅಂತ. ಬಹುಶಃ ತುಳುವಿಗೆ ಆದಂಥ ಒಂದು ಹಿನ್ನಡೆ ಬಹುಶಃ ಅದಕ್ಕಿಂತ ಪೂರ್ವದಲ್ಲಿ ಕೂಡ ಏನು ನಮ್ಮ ಈ ನಮ್ಮ ಈ ಪ್ರಾಂತ್ಯಗಳು ಆಳ್ವಿಕೆ ಮಾಡುತ್ತಿದ್ದವರಿಗೆ ಕೂಡ ಅವರ ಏನು ರಾಜ್ಯ ಭಾಷೆ ಅಥವಾ ರಾಜ್ಯ ಭಾಷೆ ಕನ್ನಡವೇ ಇದ್ದ ಕಾರಣಕ್ಕಾಗಿ ಬಹಳ ಮಾತು ಇದೊಂದು ಮಾತು ನೋಡಿ. ಎಲ್ಲ ನಮ್ಮ ಕನ್ನಡ ತುಳು ರಾಜರು, ಬೈರರು ಇರ್ಬೋದು, ಅಜಲರು ಇರ್ಬೋದು, ಎಲ್ಲರೂ ಕೂಡ ಎಲ್ಲ ತುಳುನಾಡಿನ ಬಂಗರು ಎಲ್ಲ ಅವರೆಲ್ಲ ತುಳು ಅರಸರು. ಹೌದು. ಆದರೆ ಅವರ ರಾಜ್ಯ ಭಾಷೆ, ಅವರ ಆಡಳಿತ ಭಾಷೆ ಕನ್ನಡ. ಅವರು ಮಾಡಿದ ಶಾಸನಗಳು ಕನ್ನಡ. ನಮಗೆ ಸಿಕ್ಕಿದ್ದು ಇವತ್ತು 3 ಶಾಸನಗಳು, ಅನಂತಪುರದಲ್ಲಿ 2, ಮತ್ತೊಂದು ಕಡೆ ಕೇರಳದ ಮಧೂರ್ನ ಹತ್ರ ಒಂದು ಶಾಸನ, ಇಷ್ಟೇ ಸಿಕ್ಕಿದ್ದು. ಅಂದರೆ ಅವರಿಗೆ ಒಂದು ರೀತಿಯಿಂದ ಹಿಂಜರಿಕೆ ಇತ್ತು ಅರಸರಿಗೆ. ನಾವು ತುಳುವಿನಲ್ಲಿ ಮಾತಾಡಿದರೆ, ತುಳುವಿನಲ್ಲಿ ಆಡಳಿತ ಮಾಡಿದರೆ, ಯಾಕಂದರೆ ಅದು ಇನ್ನೊಂದು ಕಾರಣ ಇತ್ತು. ವಿಜಯನಗರದ ಕೈ ಕೆಳಗೆ ನಮ್ಮಲ್ಲಿ ಕೇರಿಯ ಅಂಡರ್ನಲ್ಲಿ ನಾವು ಅವರೆಲ್ಲ ಕನ್ನಡ ಅರಸರಲ್ಲ. ಅದರಿಂದಾಗಿ ನಮ್ಮ ತುಳುವಿಗೆ ದೊಡ್ಡ ಹೊಡೆತ ಬಿದ್ದದ್ದು ಪ್ರಭುಗಳಿಂದ, ಜನರಿಂದಲ್ಲ, ಪ್ರಭುಗಳಿಂದ ನಮ್ಗೆ ತೊಂದರೆ ಆಗಿದೆ. ನಾವು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿಯುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ತುಳುವಿನ ಅಧ್ಯಯನದ ನೆಲೆ ಅದು ಯಾವ ರೀತಿ ಇರಬೇಕು ಅನ್ನೋ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಅನಿವೃತ್ತ ಪ್ರಾಧ್ಯಾಪಕರಾಗಿರುವಂಥ ಮತ್ತು ತುಳು ಮತ್ತು ಕನ್ನಡ ಭಾಷೆಯ ಶ್ರೇಷ್ಠ ಸಂಶೋಧಕರಾಗಿರುವಂಥ ಪ್ರೊಫೆಸರ್ AV ನಾವಡ ಅವರು ನಮ್ಮ ಜೊತೆಗಿದ್ದಾರೆ. ನಾವು ಅವರ ಜೊತೆಗೆ ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಸರ್, ನಾನು ಮತ್ತೆ ಏನು ಮೂಲ ಪ್ರಶ್ನೆಗೆ ಬರುವಂಥದ್ದು, ತುಳು ಅಥವಾ ತುಳುನಾಡು, ತುಳು ಮಣ್ಣು, ತುಳು ಭಾಷೆ ಇದರ ಬಗ್ಗೆ ನಡೆದಂಥ ಅಧ್ಯಯನ ಬೆಳೆದು ಬಂದ ಬಗೆಯನ್ನು ನೀವು ವಿಶ್ಲೇಷಣೆ ಮಾಡೋದಿದ್ರೆ ಅದು ಯಾವ ರೀತಿ, ಯಾವ ಸ್ವರೂಪದಲ್ಲಿ ಅಂತ? ಮಿಷನರಿಗಳು ಬಂದು ಸ್ವಲ್ಪ ಅಧ್ಯಯನಶೀಲವಾದಂಥ, ಅವರ ಬೈಬಲ್ ಟ್ರಾನ್ಸ್ಲೇಷನ್ ಮಾಡಿದರು, ಸುವಾರ್ತೆಗಳನ್ನು ಕೆಲವು ಟ್ರಾನ್ಸ್ಲೇಷನ್ ಮಾಡಿದರು, ಟ್ರ್ಯಾಕ್ಟ್ಗಳನ್ನು ಟ್ರಾನ್ಸ್ಲೇಷನ್ ಮಾಡಿದರು, ಅದೆಲ್ಲ ಮಾಡಿದರು. ಆದರೆ ಅದರಿಂದ ಸಾಹಿತ್ಯದ ಬೆಳವಣಿಗೆಗೆ ಏನೂ ಹೆಚ್ಚು ಪ್ರಯೋಜನ ಆಗಲಿಲ್ಲ. ಆದರೆ ಅವರು ಮಾಡಿದ ಗಾದೆಗಳು, ಅವರು ಮಾಡಿದ ಒಗಟುಗಳು, ಅವರು ಮಾಡಿದ ಸಸ್ಯಗಳ ಹೆಸರುಗಳು, ತುಳುನಾಡಿನ ಬಹಳ ನಮಗೆ ಬಹಳ ಮುಖ್ಯವಾದದ್ದಾಗಿ ಬಂತು. ಆಮೇಲೆ ಅವರು ಮಾಡಿದ ತುಳು ನಿಘಂಟು, ಮೆನ್ನರ್ನ ತುಳು ನಿಘಂಟು ಇದೆಯಲ್ಲ, ಅದ್ರ ಬಗ್ಗೆ ವಿಶೇಷವಾಗಿ ನಾವೀಗ ಗಮನ ಹರಿಸಬೇಕು. ನಾವು ಸಾಮಾನ್ಯವಾಗಿ ಕಿಟ್ಟೆಯಲ್ಲವರು ಕೊಟ್ಟ ಏನು ಕನ್ನಡ ಶಬ್ದಕೋಶದ ಬಗ್ಗೆ ತುಂಬಾ ಮಾತಾಡ್ತೀವಿ, ಆದರೆ ಅದೇ ಮಿಷನರಿಗಳು ತುಳುವಿಗೆ ಕೂಡ ಒಂದು ನಿಘಂಟನ್ನು ಕೊಟ್ಟಿದ್ರು, ಅಷ್ಟೆಲ್ಲ ವ್ಯಾಕರಣವನ್ನು ಕೊಟ್ಟಿದ್ರು. 1888ರಲ್ಲಿ ಮೊದಲಿಗೆ ಅವರು ಮಾಡಿದ್ದು ತುಳು ಟು ಇಂಗ್ಲಿಷ್. 88ರಲ್ಲಿ ತುಳು ಕನ್ನಡದಿಂದ ರಿವರ್ಸ್ ಇಂಗ್ಲೀಷ್, ಕನ್ನಡ ಇಲ್ಲ ಇಂಗ್ಲೀಷ್ನಿಂದ ತುಳು. ಅದು ಯಾಕೆ ನೋಡಿ, ಒಂದೇ ಗಾತ್ರದ ನಿಘಂಟು 2 ವರ್ಷಗಳ ಅಂತರದಲ್ಲಿ ಮ್ಯಾನ್ನರ್ ತಂದಿದ್ದಾರೆ. ಇವತ್ತು ಅದು ನಮ್ಮ ಕೈಗೆ ಸಿಗಬೇಕು. ಅದಕ್ಕೆ ಏನು ದಾರಿ ನನಗೆ ಗೊತ್ತಿಲ್ಲ. ನಾನೇನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕಾಗಿದೆ. 4 ವರ್ಷಗಳ ಹಿಂದೆ ನಾನು ಕರ್ನಾಟಕ ಸರ್ಕಾರ ನಮಗೆ 2.5 ಕೋಟಿ ರೂಪಾಯಿ ಬಾಸೆಲ್ ಮಿಷನ್ನ ಮಂಗಳೂರಿಗೆ ಕೊಡ್ತೇವೆ ಅಂತ ಅಂದರು. ಆದರೆ ಸಣ್ಣ ಒಳ ರಾಜಕೀಯ, ನಾನು ಹೇಳೇ ಬಿಡ್ತೇನೆ, ಅದರ ಒಳ ರಾಜಕೀಯದಿಂದಾಗ 2.5 ಕೋಟಿ ಬಾರದ ಹಾಗಾಯಿತು. ಅದು ಬಂದಿದ್ರೆ ತುಳುವಿಗೆ ಕೋಡು ಮೂಡ್ತಿತ್ತು. ಅಲ್ಲಿ ಏನು 3 ವರ್ಷದಲ್ಲಿ 2.5 ಕೋಟಿ ರೂಪಾಯಿ ಬಂದಿದ್ದರೆ ಕರ್ನಾಟಕ ಸರ್ಕಾರದಿಂದ, ನಾನು ಕನ್ನಡ ಮತ್ತು ತುಳುವಿಗೆ 50% ಹಣವನ್ನು ವಿನಿಯೋಗಕ್ಕೆ ಬರೆದಿದ್ದೆ. ಅದು ಎಲ್ಲವನ್ನೂ ಸರ್ಕಾರ ಒಪ್ಪಿದ್ರು, ಅದು ಆಗಲಿಲ್ಲ. ಅದೊಂದು ದೊಡ್ಡ ದುರಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇರಲಿ, ಹಾಗೆ ನೀವು ಸರ್ಕಾರ ಏನೋ ಕೊಡಲಿಕ್ಕೆ ಮನಸ್ಸು ಮಾಡಿತ್ತು, ನಾವೇ ಅದನ್ನು ಹಾಳು ಮಾಡಿಕೊಂಡೆವು, ನಮ್ಮ ಕಾಲಿಗೆ ಅದನ್ನು ಮಡು ಹಾಕ್ಕೊಂಡೆವು. ಇರಲಿ, ಹಾಗಾಗಿ ನೋಡಿ, ಅವರು ಅಷ್ಟು ದೊಡ್ಡ ಕೆಲಸ ಮಾಡಿದ್ರು. ನೀವು ಈಗ ಹೇಳಿದಾಗ ವ್ಯಾಕರಣ ಮಾಡಿದರು, ಬ್ರಿಗೆಲ್ ಅಂತ ಆ ವ್ಯಾಕರಣ, ಅದೀಗ ತುಳು ಅಕಾಡೆಮಿಯವರು ಮೊನ್ನೆ ಬಿಡುಗಡೆ ಪ್ರಕಟವೂ ಮಾಡಿದರು. ಭಾಳ ಒಳ್ಳೆಯ ಕೆಲಸ ಮಾಡಿದರು. ಇದೆಲ್ಲ ನೋಡುವಾಗ ಮಿಷನರಿಗಳು ನಮಗೊಂದು ಒಳ್ಳೆಯ ಅಡಿಪಾಯ ಹಾಕಿ ಹೋದರು. ಅವರು ಹೋದ ಮೇಲೆ ಅದನ್ನು ತಗೊಂಡವರು ಅಂತಂದರೆ SU ಪಣಿಯಾಡಿಯವರು ಹೋರಾಟ ಮಾಡಿದರು, ಒಂದು ಚಳುವಳಿ. ತುಳುವಿನ ಚಳವಳಿಯ ಸಂದರ್ಭದಲ್ಲಿ ಅಥವಾ ತುಳುವಿನ ಚಳವಳಿಯ ಬಗ್ಗೆ ನಾವು ಮಾತನಾಡುವಾಗ ಪಣಿಯಾಡಿಯವರನ್ನು ಇಟ್ಟುಕೊಂಡೇ ಮಾತಾಡ್ತಾರೆ. ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಕೆಂಪಂಗಿಯವರು, ಅವರು ಬಳಸ್ತಿದ್ದೇ ಕೆಂಪಲ್ಲಿ ಹೋರಾಟಗಾರ. ಅವರು ನೋಡಿ, ತುಳುವಿಗೆ ಇವರು ಬ್ರಿಗೆಲ್ ಬರೆದ ಗ್ರಾಮರ್ ಅದಲ್ಲ, ನಮಗೆ ತುಳುವಿಗೆ ನಾವು ದೇಶೀಯ ಮಾದರಿಯಲ್ಲಿ ತುಳು ಗ್ರಾಮರ್ ಬರಿಬೇಕು ಅಂತ ಅವರು ಅದನ್ನು ಮಾಡಿದರು. ಒಂದು ಗ್ರಾಮರ್ ಬರೆದರು. ಸತಿ ಕಮಲೆ ಅಂತ ಒಂದು ಕಾದಂಬರಿಯನ್ನು ಬರೆದರು. ಈ ಥರದಲ್ಲಿ ಒಂದು ರೀತಿಯಿಂದ ದೇಸಿ ಚಳುವಳಿ ಆರಂಭ ಆದದ್ದು
ಪಣಿಯಾಡಿಯವರ ಕಾಲದಿಂದ. ಆ ಪಣಿಯಾಡಿಯವರು ಅದನ್ನು ಅವರು ಎಲ್ಲಿವರೆಗೆ ಮುಂದೆ ಹೋಗಿದ್ರು ಅಂದರೆ ಜಿಲ್ಲಾ ಪರಿಷತ್ನಲ್ಲಿ, ಜಿಲ್ಲಾ ಪಂಚಾಯತಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿಸಿದ್ರು, ಈ ನಾಡಿಗೆ ತುಳುನಾಡು ಎಂದು ಹೆಸರಾಗಬೇಕು. ಆದರೆ ಅದಕ್ಕೆ ಸಪೋರ್ಟ್ ಸಿಕ್ಕಲಿಲ್ಲ, ಪಾಪ ಸೋತ್ರವರು ಅದನ್ನು ಕಡೆ ಬರೆದಿದ್ದಾರೆ. ನನಗೆ ಬಹಳ ದುಃಖ ಆಯಿತು ನನಗೆ. ಅಂದರೆ ನಾನು ರಾಜಕೀಯ ತುಳುನಾಡು ಆಗಬೇಕು ಅಂತ ಹೇಳ್ತಾ ಇಲ್ಲ, ಸಾಂಸ್ಕೃತಿಕವಾದ ತುಳುನಾಡು ಆಗಬೇಕು ಅಂತ ನನ್ನ ಆಸೆ ಇದೆ. ಅದು ಮಣ್ಣುಗೂಡಿತು ಅಂತ ಅವರೊಂದು ಕಡೆ ಬರೆದಿದ್ದಾರೆ. ಅದು ನನ್ನ ಹತ್ರ ಉಂಟು, ರೆಕಾರ್ಡ್ಸ ಉಂಟು ನನ್ನ ಹತ್ರ. ಹಾಗೆ ಅದಾಯ್ತು. ಆದ ಮೇಲೆ ಮುಣಿಂಜಿಗುತ್ತು ಶೀನಪ್ಪ ಹೆಗಡೆಯವರು ಅವರು ಮಾಡಿದ ಕೆಲಸ ಸಾಮಾನ್ಯ ಅಲ್ಲ. ಅವರು ಅದರ ಜೊತೆಗೆ ನರ್ಕಳ ಮಾರಪ್ಪ ಶೆಟ್ಟರು ಅದೇ ಕಾಲದಲ್ಲಿ, ಎಂ ವಿ ಹೆಗಡೆಯವರು, ಆಮೇಲೆ ಕಿಲ್ಲೆಯವರು, ಇವರೆಲ್ಲ ತುಳುವಿನ ಬಗ್ಗೆ ಬಹಳ ದೊಡ್ಡ ಕೆಲಸ ಮಾಡ್ತಾ ಬಂದರು. ಅಲ್ಲಿಗೆ ಒಂದು ಸುಮಾರು 30ನೇ ಇಸವಿಗೆ ಅದು ನಿಂತಿತು. ಅವರ ಆ ಹಿರಿಯ ತಲೆಮಾರು ನಿಂತ ಮೇಲೆ ಈಗ ಮತ್ತೆ ಆಗೇನಾಯಿತು, ಆಗ ನಿಜವಾಗಿ ಆಮೇಲೆ ಮುಂದುವರಿಸಿದವರು ಅಂದರೆ ಅಮೃತ ಸೋಮೇಶ್ವರ ಅವರು, ಕೆದಂಬಾಡಿ ಜಸ್ತಪ್ಪ ರೈ ಅವರು, ಕೆಲಿಂಜ ಸೀತಾರಾಮ ಆಳ್ವರು, ಇವರೆಲ್ಲ ಭಾಷಾಂತರದ ಕೆಲಸ ಜೊತೆಗೆ ಕ್ರಿಯೇಟಿವ್ ಆಗಿ ಕೃತಿಗಳನ್ನು ಬರೆಯುವಂಥದ್ದು. ಗೋಂದೋಳು ನಾಟಕ, ಗೋಂದೋಳು ರಾಯರಾವುತೆ, ಗೋಂದೋಳು ಅದು ನಿಜ ಕ್ಲಾಸಿಕ್. ಅಂತಹ ಪುಸ್ತಕ ನಮ್ಮ ಅದೇ ಬೆಳೀತಿದ್ರೆ, ಆ ಪರಂಪರೆ ಅಮೃತರು ಮಾಡಿದ ಪರಂಪರೆಯೇ ಮುಂದೆ ಹೋಗ್ತಿದ್ರೆ, ಕೆದಂಬಾಡಿಯವರ ಭಾಷೆ ಇದೆಯಲ್ಲ. ಒಂದು ಸಣ್ಣ ಒಂದು ಘಟನೆ ಹೇಳ್ಬಿಟ್ಟು, ಕಾರಂತರ ಚೋಮನದುಡಿ ನಿಮ್ಗೆ ಗೊತ್ತಾ, ಬಹಳ ಪ್ರಸಿದ್ಧದ ಕಾದಂಬರಿ ಅದು. ಅದನ್ನು ಕೆದಂಬಾಡಿಯವರು ತುಳುವಿಗೆ ಭಾಷಾಂತರ ಮಾಡಿದ್ರು. ಅದು ಏನಾಗಿದೆ ಅಂದರೆ ಅದು 100 ಪುಟ ಇದ್ರೆ ಇದು 150. ಅಂದರೆ ಅಲ್ಲಿ ತುಳು ಸಂಸ್ಕೃತಿಯನ್ನು ಮೇಳೈಸಿಕೊಂಡು ಅದ್ಭುತವಾದಂಥ ಭಾಷಾಂತರ. ತುಳುವಿನ ಮೂಲ ಪದಗಳು ಅದರಲ್ಲಿವೆ. ಇವತ್ತು ತುಳುವಿನಲ್ಲಿ ಏನಾಗ್ತಾ ಇದೆ ಅಂದರೆ ಕನ್ನಡ ಪದಗಳಿಗೆ ತುಳುವಿನ ಪ್ರತ್ಯಯ ಹಾಕ್ಕೊಂಡೇ ನಮ್ಮ ಯುವಕರು ಬರಿತಾ ಇದ್ದಾರೆ. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇರಲಿ, ಇಷ್ಟೆಲ್ಲ ತುಳುವಿನ ಮಂದಾರ ರಾಮಾಯಣದ ಬಗ್ಗೆ ಕೂಡ ಅದೇ ನಾನು ಹೇಳಿದೆ, ಮಂದಾರ ರಾಮಾಯಣ ಅದು ಅಮೃತರ ಜೊತೆಗೆ ನಾವು ಹೆಸರಿಸಬೇಕು. ಮಂದಾರ ರಾಮಾಯಣ ಆ ಮಾದರಿಯ ಕಾವ್ಯ ನಮ್ಮ ಕನ್ನಡದಲ್ಲಿ, ಅದು ಯಾಕೆ ಕನ್ನಡದಲ್ಲೆಲ್ಲ ಇಷ್ಟು ಬರ್ತಾ ಇದೆಯಲ್ಲ, ಯಾಕೆ ಬರ್ತಾ ಇಲ್ಲ? ಅದು ಬರಬೇಕಾಗಿದೆ. ಅದು ಏನೋ ಮುಂದಿನ ಒಳ್ಳೆಯ ದಿವಸಗಳು ಬರ್ಬೋದು ಅನ್ನೋದು ನಾವು ಹಾರೈಸೋಣ. ಇದಾದ ಮೇಲೆ 70ರ ಮಂಗಳೂರು ವಿಶ್ವವಿದ್ಯಾಲಯ ಆರಂಭ ಆದ ಮೇಲೆ ಕನ್ನಡ MA ತುಳುವನ್ನು 2 ಪೇಪರ್ ಇಟ್ಟರು. ಅದು ಬಹಳ ಅಲ್ಲಿ ಒಳ್ಳೆ ವಿದ್ವಾಂಸರುಗಳು ಹುಟ್ಟಿಕೊಂಡ್ರು. ಆಗ ವಿವೇಕರಯ್ಯವರು ಕನ್ನಡ ಅಲ್ಲ, ಆಗ ಪ್ರಾಧ್ಯಾಪಕರಾಗಿರಲಿಲ್ಲ. ಆಮೇಲೆ 85ರ ಮೇಲೆ ಅವರು ಜವಾಬ್ದಾರಿ ತಗೊಂಡ ಮೇಲೆ ಅವರ ಒಂದು ಬಳಗ ಇವರೆಲ್ಲ ಕನ್ನಡ MAಯಲ್ಲಿ ಇದನ್ನು ಆರಂಭ ಮಾಡಿದರು. ಜೊತೆಗೆ PhDಗೆ ಅವಕಾಶ ಮಾಡಿಕೊಟ್ರು. ಕನ್ನಡ MA ವಿದ್ಯಾರ್ಥಿಗಳು ತುಳು ಸಂಸ್ಕೃತಿ ಭಾಷೆಯನ್ನು ಕುರಿತು ಮಾಡಬಹುದು ಅಂತ. ಅದರಿಂದ ಒಂದು ಗಟ್ಟಿಯಾದಂತಹ ಆ ಪುಸ್ತಕಗಳು ಬರುವುದಕ್ಕೆ ಆರಂಭ ಆಯಿತು. ಅದು ಒಂದು ತುಳುವಿನ ಮೂಲಭೂತ ಶೋಧನೆಗೆ ಇದೊಂದು ಒಳ್ಳೆಯ ಅವಕಾಶ ನಮಗಾಯಿತು. ಚಿನ್ನಪ್ಪಗೌಡರು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ, ಅವರು ಚಿನ್ನಪ್ಪಗೌಡರು ಭೂತಾರಾಧನೆ ಒಂದು ಸಾಂಸ್ಕೃತಿಕ ಅಧ್ಯಯನ ಅಂತ ಬಹಳ ಒಳ್ಳೆಯ PhD ಥೀಸಿಸ್ ಬರೆದರು. ಆದರೆ ಇತ್ತೀಚೆಗೆ ಒಂದು ಡೆವಲಪ್ಮೆಂಟ್, ನಾವೆಲ್ಲರೂ ಇನ್ನು ಭೂತಾರಾಧನೆ ಎಂಬ ಶಬ್ದವನ್ನು ತುಳುವಿನ ಸಂದರ್ಭದಲ್ಲಿ ಬಳಸಕೂಡದು. ಅವರೇ ಹೇಳಿದ್ದಾರೆ, ಯಾರು ಆ ದೈವ ಮಾಧ್ಯಮದ ನಮ್ಮ ಇದರ ಹೆಸರನ್ನು ಬಳಸುವಾಗ ನೀವು ಭೂತಾರಾಧನೆ ಅಂತ ಹೇಳಿದ್ರೆ ನಮಗೆ ನೋವಾಗುತ್ತೆ. ಅದು ನಿಜವಾಗಿ ಮಿಷನರಿಗಳು ಕೊಟ್ಟ ಕೊಡುಗೆ. ಅದು ಭೂತ ಡೆವಿಲ್ ಅಂತ. ಆದ ಕಾರಣ ನಾವು ಇನ್ನು ದೈವಾರಾಧನೆ ಭೂತಾರಾಧನೆ ಪದವನ್ನು ನಾವು ಬಿಡಬೇಕು. ಇರಲಿ, ಆಮೇಲೆ ಒಳ್ಳೆ ಕೆಲಸ ನಡೆಯಿತು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಮಾದರಿ ಮಾತ್ರ ಸ್ವಲ್ಪ ಇತ್ತೀಚೆಗೆ ಡೈಲ್ಯೂಟ್ ಅಂತ ಹೇಳ್ತೇವಲ್ಲ, ಹಾಗೆ ಆಗ್ತಾ ಇದೆ. ಒಂದು ನೋಡಿ, ಅದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ನಿಮ್ಮ ಕೈಯಲ್ಲಿರೋ ಮೊನ್ನೆ ಬಿಡುಗಡೆ ಆದ ಪುಸ್ತಕ ಇದೆಯಲ್ಲ, ಈ ಮಾದರಿ ತುಳುವ ದರ್ಶನ ಇದೆಯಲ್ಲ, ಇದು ಒಂದು ಮಾದರಿ. ಯಾಕಂದ್ರೆ ಈ ಪೀಟರ್ ಜೆ ಕ್ಲಾಸ್ ಅವರು ಸುಮಾರು 28 ವರ್ಷಗಳ ಕಾಲ ಬರ್ತಾ ಹೋಗ್ತಾ ತುಳುನಾಡಿನಲ್ಲಿ ಉಡುಪಿ ಮತ್ತು ಮಂಗಳೂರಲ್ಲಿ ನೆಲೆಸಿದ್ರು. ಕನ್ನಡವನ್ನು ನಿರರ್ಗಳವಾಗಿ ಮಾತಾಡ್ತಾ ಇದ್ರು, ಅದಕ್ಕಿಂತ ಚೆನ್ನಾಗಿ ತುಳುವನ್ನು ಮಾತಾಡ್ತಾ ಇದ್ರು, ತುಳುವನ್ನು ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಅವರು ಇಲ್ಲಿ ಬರಿಯ ಇಲ್ಲಿ ಸುತ್ತಾಡದ ಪ್ರದೇಶವೇ ಇರ್ಲಿಕ್ಕಿಲ್ಲ, ಬಾಕಿ ಯಾವುದು ಇರ್ಲಿಕ್ಕಿಲ್ಲ. ಅವರು ಒಂದು ರಿಸರ್ಚ್ ಪ್ರಾಜೆಕ್ಟ್ ಹೇಗಿತ್ತಂದ್ರೆ, ಹೆಬ್ರಿಯಿಂದ ನೀಲೇಶ್ವರದವರೆಗೆ ಅವರ ಬೈಕ್ ಹಾಕೊಂಡು 4 ಪಾಡ್ದನವನ್ನು ಒಂದು 20-25 ಕಿಲೋಮೀಟರ್ ದೂರ ಹೋಗುದು, ಅಲ್ಲೆಲ್ಲ ಗೆಸ್ಟ್ ಹೌಸ್ ಕಂಡ್ರೆ ಅಲ್ಲೇ ನಿಲ್ಲುದು, ಆ ಊರಲ್ಲೆಲ್ಲ ಸುತ್ತಾಡುದು, ಅದೇ ಪಾಡ್ದನವನ್ನು ಮತ್ತೆ ರಿಪೀಟ್ ಮಾಡೋದು, ರೆಕಾರ್ಡ್ ಮಾಡ್ಕೊಳ್ಳೋದು. ಮತ್ತೆ ಮರುದಿವಸ 2 ದಿವಸ ನಂತರ ಇನ್ನೊಂದು ಊರಿಗೆ ಹೋಗ್ತಾರೆ. ಹಾಗೆ ಮಾಡಿ ನೋಡಿ ದೊಡ್ಡ ಕೊಪ್ಪರಿಗೆ, ಪಾಡ್ದನದ ಕೊಪ್ಪರಿಗೆ, ಮಲ್ಟಿಪಲ್ ವರ್ಷನ್ಸ್ಗಳ ಕೊಪ್ಪರಿಗೆ ಭಂಡಾರ ಉಡುಪಿಯಲ್ಲಿ ಉಂಟು. ಆದರೆ ಅದನ್ನು ಬಳಸಿಕೊಳ್ಳುವುದಕ್ಕೆ ಜನ ಇಲ್ಲ. ಮಾಲೆಗಾರ ಹೊಸ ಬಾಸಿಗವನ್ನು ಕಟ್ತಾನೆ, ಅದನ್ನು ಮುಡಿಯುವ ಬೋಕಿಗಳಿಲ್ಲ. ಅದು ಹಾಗೆ ಅಂದರೆ ನಮ್ಮ ಯುವಕರು ಅದನ್ನೆಲ್ಲ, ನಾನು ಮತ್ತೆ ಪಾಡ್ದನದ ವಿಷಯ ಇನ್ನೊಂದು ಹೇಳಬೇಕಾಗಿದೆ. ಅಲ್ಲಿ
ಪೀಟರ್ ಅಧ್ಯಯನದ ಅಂದರೆ ಮಲ್ಟಿಪಲ್ ವರ್ಷನ್ಸ್ಗಳನ್ನು ಸಂಗ್ರಹ ಮಾಡಬೇಕು ಅಂತ ಅವ್ರು ಹೇಳಿದರು. ನಾವೆಲ್ಲ ನೋಡಿ, ನಾನು ತುಳುನಲ್ಲಿ ಅಕಾಡೆಮಿ ತುಳು ನಿಘಂಟಲ್ಲಿರುವಾಗ ನಾನು 79ರಿಂದ 82 81ನೇ ಇಸ್ವಿಯಲ್ಲಿ ಪಾಡ್ದನಗಳನ್ನು ಸಂಗ್ರಹ ಮಾಡುವಾಗ ಒಂದು ವಿಷಯ ಬಂತು. ನಾವು ದೇವಪುಂಜ ಪಾಡ್ತಾನೆ, ದೇವಪುಂಜನ ಮಾಡುವಾಗ ಅಲ್ಲಿ ಮಾತು ಬಂತು, ಯಾಕೆ ಮಾಡ್ತೀರಿ, ಮೊನ್ನೆ ನೀವು ಕಳೆದ ತಿಂಗಳು ದೇವಪುಂಜ ಪಾಡ್ದನ ಸಂಗ್ರಹ ಮಾಡಿದಲ್ಲಿ ಯಾಕೆ ಮಾಡ್ತೀರಿ ಅಂತ ಒಬ್ಬರು ಹೇಳಿದ್ರು. ಆಗ ಅಲ್ಲಿ ಪೀಟರ್ ಬಂದಿದ್ರು ಅವ, ಎಂತ ಏನು ಮಾತಾಡ್ತೀರಿ ನೀವು, ನಿಮಗೆ ನೀವು ಸಂಗ್ರಹ ಮಾಡಿದ ಒಂದು ಪಾಡ್ದನಕ್ಕೆ 1000 ಭಿನ್ನ ಪಠ್ಯಗಳಿರಬಹುದು, ನಿಮಗೆ ಸಾಧ್ಯ ಆದಷ್ಟು ಸಂಗ್ರಹ ಮಾಡಬೇಕು. ತುಳು ನಿಘಂಟಿಗೆ ಅದು ಬಹಳ ಮುಖ್ಯ. ಪ್ರಾದೇಶಿಕ ವ್ಯತ್ಯಾಸ ಇರ್ತದೆ, ಕವಿಯಿಂದ ಕವಿಗೆ ವ್ಯತ್ಯಾಸ ಇರ್ತದೆ, ಪಾಡ್ದನ ಹೇಳುವ ಕವಿಗೆ ವ್ಯತ್ಯಾಸ ಇರ್ತದೆ. ಆದ ಕಾರಣ ಸಾಧ್ಯ ಆದಷ್ಟು ಸಂಗ್ರಹ ಮಾಡಿ, ಹಾಗೆ ತಿಳಿಬೇಡಿ ಅಂತ ನಮಗೊಂದು ಎಚ್ಚರಿಕೆ ಕೊಟ್ಟವರು ಪೀಟರ್ ಜೆ ಕ್ಲಾಸ್. ಭಿನ್ನ ಭಿನ್ನ ಸಂಪ್ರದಾಯಗಳನ್ನು ನೀವು ಅಧ್ಯಯನ ಮಾಡಬೇಕು ಅನ್ನತಕ್ಕಂಥದ್ದು ಅವರ ದೊಡ್ಡ ಒಂದು ಕೊಡುಗೆ ಅನ್ನತಕ್ಕಂಥದ್ದು. ಇನ್ನೊಂದು ಅವರದ್ದು ದೊಡ್ಡ ಕೊಡುಗೆ ಅಂತಂದರೆ, ಈ ಯಾರು ನಿಜವಾದ ತುಳು ಸಂಸ್ಕೃತಿಯ ವಾರಿಸುದಾರರು, ಪಂಡಿತರೋ ಕಲಾವಿದರೋ, ನಿಜವಾಗಿ ನಾವು ತಿಳ್ಕೊಂಡದ್ದು ಪಂಡಿತರು. ನಾವು ನಾವೇ ಅರ್ಥ ಕಟ್ಟುವುದು, ನಾವೇ ಹೇಳುವುದು, ಪಾಡ್ದನ ಅಂದರೆ ಹೀಗೆ ಹಾಗೆ ಅಲ್ಲ ಅಂತ ಹೇಳಿದ್ರು ಪೀಟರ್. ನಿಜವಾದ ವಾರಿಸುದಾರರು ಆ ಕಲಾವಿದರು, ಪಾಡ್ದನ ಅವನ ಮಾತನ್ನು ನೀವು ಕೇಳಬೇಕು. ಅವನ ತಿಳುವಳಿಕೆ ಅಯೋಗ್ಯ, ಅವನಿಗೆ ಶಿಕ್ಷಣ ಇಲ್ಲ, ಭಾಷೆ ಇಲ್ಲ ಅಂತ ಹೇಳೋದಲ್ಲ. ಅವನಿಗಿರುವಷ್ಟು ಶಕ್ತಿ, ಅವನಿಗಿರುವಷ್ಟು ತಿಳುವಳಿಕೆ ನಿಮಗಿಲ್ಲ. ನೀವು ಅರ್ಥವನ್ನು ಕಟ್ಟುತ್ತೀರಿ, ಅವನದೆಲ್ಲ ಮೌಖಿಕ ಭಂಡಾರ. ಅವನಿಗೆ ನೀವು ವಿವರಣೆ, ನೀವು ಅಲ್ಲಿ ನಮ್ಮ ಗೋಪಾಲ್ ನಾಯ್ಕ ಇರ್ಬೋದು, ಆ ಕರ್ಗಿ ಶೆಟ್ಟಿಯ ಗಂಡ ಉಡುಪಿ ಅಂಜಾರ್ನಲ್ಲಿ, ಅವರು ಎಂಥ ತಿಳುವಳಿಕೆ ಗೊತ್ತಾ, ಅವರ ಒಂದು ಬಾಯಿ ಬಿಡಿಸಿದರೆ ಮಹಾವಾಕ್ ಪ್ರಭಾವವೇ ಆದ ಕಾರಣ ನೀವು ಹಿಂದೆ ನಿಲ್ಲಬೇಕು, ಅವರು ಮುಂದೆ ನಿಲ್ಲಬೇಕು. ಅವರನ್ನು ನೀವು ಮಾತ್ರ ವಿದ್ವಾಂಸರಲ್ಲ, ಅವರನ್ನು ರಿಸರ್ಚರ್ ಅಂತ ತಗೊಳ್ಬೇಕು ಅಂತ ಮೊದಲು ಹೇಳಿದ್ದು ಪೀಟರ್. ರಿಸರ್ಚರ್ ನೀವು ಮಾತ್ರ. ಆಮೇಲೆ ಅದಕ್ಕಾಗಿ ನಾನು ಸಂಶೋಧಕರಲ್ಲ, ಅದಕ್ಕಾಗಿ ನಾನು 1996ರಲ್ಲಿ ಸಿರಿಪಾಡ್ದನ ಮಾಡಿದಾಗ ರಾಮಕ್ಕ ಮುಗೇರ್ತಿ ಕಟ್ಟಿದ ಅವ್ರದ್ದೇ ಫೋಟೋ ಹಾಕಿದ್ದೇನೆ ನಾನು. ರಾಮಕ್ಕ ಮುಗೇರ್ತಿ ಕಟ್ಟಿದ ಸಿರಿಪಾಡ್ದನ ಅಂತ ಮಾಡಿದ್ದು. ಆಗ ಎಲ್ಲರಿಗೂ ಆಶ್ಚರ್ಯ, ಇದು ರಾಮಕ್ಕ ಮುಗೇರ್ತಿ ಕಟ್ಟಿದ ಅಂದ್ರೆ ಕನ್ಸ್ಟ್ರಕ್ಟೆಡ್ ಅಂತ ನಾನು ಹೇಳಿದೆ. ಅದೊಂದು ಅವರಿಗೆ ಕೊಟ್ಟಂತ ಬಹುದೊಡ್ಡ ಗೌರವ. ಆಮೇಲೆ ನನ್ನ ಹತ್ರ ಇನ್ನೊಂದು ವಿಷಯ, ನಾನು ಕಟೀಲಿಗೆ ಒಂದು 10 ಸತಿ ಹೋಗಿದ್ದೇನೆ. ಹಂಪಿಯಿಂದ ಬರುವುದು, ನಾನು ಅಲ್ಲಿ ಹೋಗುದು ಸಣ್ಣ ನನ್ನ ಅವರ ಮನೆ ಜಗಲಿಯಲ್ಲೇ ನಾನು ಕೂತ್ಕೊಂಡು ಒಂದು ದಿವಸ ಹೇಳಿದೆ, ನಾನು ಕೇಳಿದೆ ಅವ್ರ ಹತ್ರ, ನೀವು ಈ ಪಾಡ್ದನ ನೀವು ನಿಮ್ಮ ಅಜ್ಜಿ ಹೇಳಿದ್ದೋ ಅಥವಾ ಆ ಒಂದು ರೀತಿಯಿಂದ ಅವರಿಗೆ ಅಸಹನೆ ಸುರಾಯಿತು. ಏನು ಹೇಳ್ತೀರಿ ಮಾಸ್ಟ್ರೆ, ನೀವು ನನ್ನ ಪಾಡ್ದನ ನನ್ನದಿದು, ನನ್ನ ಅಜ್ಜಿದ್ದಲ್ಲ, ಅಜ್ಜಿದ್ದು ಕೇಳಿದ್ದೇನೆ, ತಿಳುವಳಿಕೆ ಗಳಿಸಿಕೊಂಡಿದ್ದೇನೆ, ಆದರೆ ನಾನು ನಿಮಗೆ ಹೇಳುತ್ತಿರುವುದು ರಾಮಕ್ಕ ಮುಗ್ಗೇರ್ತಿಯ ಪಾಡ್ದನ ಅಂತೇಳಿ, ಅಂದರೆ ನಾನೇ ಕಟ್ಟುವುದು ಅಂತ ಹೇಳಿ. ಹಾಗೆ ನಾನು ಇನ್ನೂ ಪರೀಕ್ಷೆ ಮಾಡಬೇಕು. ಅದಕ್ಕೆ ಪೀಟರ್ ಜೆ ಕ್ಲಾಸ್ ಅವರು ಹೇಳಿದ ಅಲ್ಲಿಗೆ ಬಂತು ನೋಡಿ. ಅದು ವ್ಯಕ್ತಿಯಿಂದ ವ್ಯಕ್ತಿಗೆ, ಪ್ರದೇಶದಿಂದ ಪ್ರದೇಶಕ್ಕೆ ಪಾಡ್ದನಗಳು ಬದಲಾಗುತ್ತೆ. ಪ್ರಕಟ ಆದ 3 ಪಾಡ್ದನಗಳು, ಒಂದು ಸಿರಿ ಇವಳು ನಮ್ಮ ರಾಮಕ್ಕ ಮುಗ್ಗಿರ್ತಿದ್ರು, ಅಶೋಕ್ ಆಳ್ವರು ಮಾಡಿದ ಕರ್ಗಿ ಶೆಟ್ಟಿ ಅವರು, 3ನೇದ್ದು ಇರುವುದು ಈಗ ಗೋಪಾಲ್ ನಾಯ್ಕರು, ವಿವೇಕ್ ರೈ, ಲಾರಿ ಹೊಂಕೋ ಮಾಡಿದ್ರು. 3 ಪಠ್ಯಗಳನ್ನು, ಕಥೆಯ ಮೂಲ ಬಂಡವಾಳ ಒಂದೇ, ಆದರೆ ಎಷ್ಟು ವ್ಯತ್ಯಾಸ ಉಂಟು ಗೊತ್ತಾ ಕಥೆಯಲ್ಲಿ, ಎಷ್ಟು ವ್ಯತ್ಯಾಸ ಉಂಟು. ಅದರಲ್ಲೂ ಮಹಿಳೆಯರ ಪಾಡ್ದನದಲ್ಲಿ ಮಹಿಳೆಯರಿಗೆ ಅನ್ಯಾಯ ಆದಾಗ ಅದನ್ನು ಯಾವ ರೀತಿ ಪ್ರತಿಭಟನೆ ಮಾಡ್ತಾರೆ ಅಂತಂದರೆ, ನಿಮಗೆ ಗೋಪಾಲ್ ನಾಯ್ಕರಿಗಿಂತ ಆ ಘಟನೆಯನ್ನು, ಆ ಎಪಿಸೋಡನ್ನು ಹೆಂಗಸರು ಡೀಲ್ ಮಾಡೋ ಕ್ರಮ ಬೇರೆ, ಗಂಡಸರು ಡೀಲ್ ಮಾಡೋ ಕ್ರಮ, ಇದು ನಮ್ಮ ಪ್ರತಿಭಟನೆಯ ಅಸ್ತ್ರವಾಗಿ ಕೂಡ ಹೌದು. ಇದನ್ನ ಈ ಥರದಲ್ಲಿ ವಾರಿಸ್ದಾರ್ ಅವರನ್ನೇ ಮಾಡಬೇಕು. ಇನ್ನೊಂದು ಸತಿ ನಂತರ ರಾಮಕ್ಕಪ್ಪ ಅವರಿಗೆ ನನಗೆ ಸಂಶಯ ಅಂತ ಅಣೆರೆ ಆ ತುಳುವಿನಲ್ಲಿ ಅಣೆರೆ ಈರಿ ಎಂಕು ಒಂಜಿ ಸಿನಿಮಾದ ಕತೆ ಪಂಡ್ ಬೊಕ್ಕ ಒಂದು ಅರ್ಧ ಗಂಟೆ ಎನ್ನಡ ಪಾತಿರ ಬಲ್ಲಿ ಯಾನು ಉಳಾಯಿ ಕುಳ್ಳುದು ಅಂಚೊಂದು ಧ್ಯಾನ ಮಲ್ಪು ಬೊಕ್ಕ ಇರಗ ಐನು ಪಾಡ್ದನ ಮಲ್ಪು ಪಂಡು ಇರಗ ನಮೀಗ ಬರುವ ಬತ್ತಂಡತ್ತ ಬರ್ಪುಂಡತ್ತ. ನಾನು ಹಾಗೆ ಮಾಡಿ ಒಂದು ಸುಮ್ಮನೆ ಒಂದು ಕಟ್ಟು ಕಥೆಯನ್ನು ಅವ್ರಿಗೆ ಹೇಳಿದೆ, 10 ನಿಮಿಷ. ನೋಡಿ, ನೀವು ಒಳಗೆ ಹೋದ ಆ ಅಜ್ಜಿ ಹೊರಗೆ ಬಂದು ಡೆನಾ 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 ಅಂತ ಹೇಳಿ ಅದನ್ನು ಪಾಡ್ದನದ ರೂಪದಲ್ಲಿ ಮಾಡಿ ಹೇಳಿದರು. ಅದು ಕಟ್ಟಿಕೊಟ್ಟ ಬಗ್ಗೆ. ಅದಕ್ಕೆ ನಾವು ಹೇಳಬೇಕು, ಇದು ಅವರನ್ನು ಅದಕ್ಕೆ ನಾನೊಂದು ನಿಮ್ಮ ಮದಿಪುನಲ್ಲಿ ನಾನು ಒಂದು ಲೇಖನ ಬರೆದೆ, ಪಾಡ್ದನಕಾರರು ಕವಿಕುಲತ್ತ, ಅವರು ಕವಿಗಳು ಅಂತ ನಾನು ಇಂಟ್ರೆಸ್ಟಿಂಗ್ ಆದ ವಿಚಾರ. ನಾವು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.
ಎಸ್, ತುಳುವಿನ ಸಂಶೋಧನೆಯ ನೆಲೆ, ಈ ವಿಚಾರವಾಗಿ ಏನಾಗಬೇಕು ಅನ್ನೋ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ತುಳುವಿನ ಶ್ರೇಷ್ಠ ವಿದ್ವಾಂಸರಾಗಿರುವಂಥ ಪ್ರೊಫೆಸರ್ ಎ.ವಿ. ನಾವಡ ಅವರಿದ್ದಾರೆ. ಎ.ವಿ. ನಾವಡ ಅವರು ಈ ಮೊದಲು ಅಂದರೆ ಆರಂಭದ ಕಾಲಘಟ್ಟದಲ್ಲಿ ಕುಂದಾಪುರದ ಬಂಡಾರ್ಸ್ ಕಾರ್ಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದವರು. ಅನಂತರ ಕನ್ನಡ ವಿ ಹಂಪಿ ಇಲ್ಲಿ ಕೂಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು. ನಾನು ಆಗಲೇ ಅವರ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದೆ, ತುಳು ಮತ್ತು ಕನ್ನಡದ ಒಬ್ಬ ಶ್ರೇಷ್ಠ ವಿದ್ವಾಂಸರಂತ. ಈ ತನಕ ಸುಮಾರು 86 ಕೃತಿಗಳನ್ನು ಪ್ರಕಟಿಸಿದವರು. ತುಳು ಮತ್ತು ಕನ್ನಡದಲ್ಲಿ ಸಮಾನವಾಗಿ ಪ್ರಶಸ್ತಿಗಳು, ಅನೇಕ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದಿದೆ. ನಾನು ಒಂದೆರಡನ್ನು ಈ ಸಂದರ್ಭದಲ್ಲಿ ನೆನಪಿಸಿ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸ್ತೇನೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಅದು 1984ರಲ್ಲಿ. ಆಮೇಲೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಅದು 2003ರಲ್ಲಿ. ಆಮೇಲೆ ಕರ್ನಾಟಕ ಜಾನಪದ ಮತ್ತು ಅವತ್ತು ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಜೊತೆ ಆಗಿತ್ತು ಅಕಾಡೆಮಿಯ ಪ್ರಶಸ್ತಿಗಳಿರ್ಬೋದು. ಮಣಿಪಾಲ ಅಕಾಡೆಮಿಯ ಎಜುಕೇಷನ್ ಅವರಿಂದ ಗೌರವ ಫೆಲೋಶಿಪ್. ಆಮೇಲೆ ಫಿನ್ಲ್ಯಾಂಡ್ನ ಫೋಕ್ಲೋರ್ ಸೊಸೈಟಿಯ ಫೆಲೋ ಗೌರವ ಸದಸ್ಯತ್ವ, ಆರ್ಯಭಟ ಪ್ರಶಸ್ತಿ, ಗುಣ್ಮಿ ಜಾನಪದ ಪ್ರಶಸ್ತಿ, ಆಮೇಲೆ ಖುಷಿ ಜಾನಪದ ಪ್ರಶಸ್ತಿ, ಜಾನಪದ ತಜ್ಞ ಪುರಸ್ಕಾರ, ಸೊ ಸಾಹಿತ್ಯ ದಂಪತಿ ಪುರಸ್ಕಾರ, ಇದು ಅಪರೂಪ. ಎ.ವಿ. ನಾವಡ್ರು ಮತ್ತು ಅವರ ಶ್ರೀಮತಿಯವರು ಇಬ್ಬರು ಕೂಡ ಶ್ರೇಷ್ಠ ಬರಹಗಾರರು ಮತ್ತು ಸಂಶೋಧಕರು. ಈ ವರ್ಷದಲ್ಲಿ ಗಾಯತ್ರಿ ನಾವಡ ಅವರಿಗೆ ಕೂಡ ಕರ್ನಾಟಕ ಜಾನಪದ ಅಕಾಡೆಮಿಯ ಪುರಸ್ಕಾರ ಕೂಡ ಬಂದಿತ್ತು. ಸೊ ನಾನು ಮತ್ತೆ ಈ ಒಂದು ಸಂವಾದವನ್ನು ಮುಂದುವರಿಸುವ ಸಂದರ್ಭದಲ್ಲಿ ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ತುಳುವಿನ ಅಧ್ಯಯನ, ಸಂಶೋಧನೆ, ಅದು ನಡೆದು ಬಂದ ದಾರಿಯ ಬಗ್ಗೆ ವಿಶ್ಲೇಷಣೆ ಮಾಡ್ತಾಯಿದ್ದರು ನಾವಡ ಅವರು. ನಾನು ಮತ್ತೆ ಅದನ್ನು ಮುಂದುವರಿಸುವ ಸಂದರ್ಭದಲ್ಲಿ ಸರ್, ಈಗ ನೀವು ಪೀಟರ್ ಜಿ ಕ್ಲಾಸ್ ಅವರನ್ನು ಉಲ್ಲೇಖ ಮಾಡ್ತಾ ಇದ್ದೀರಿ, ಒಂದು ಕಡೆ ರಾಮಕ್ಕ ಮುಂಗೀರ್ತಿಯನ್ನು ಕೂಡ ಮಾತಾಡ್ತಾ ಇದ್ದೀರಿ. ನಾವು ಈ ಒಂದು ಸಂಶೋಧನೆಗೆ ಅಥವಾ ತುಳು ಅಥವಾ ತುಳುನಾಡು, ತುಳುಮಣ್ಣು, ಇದಕ್ಕೆ ಪೀಟರ್ ಜೆ ಕ್ಲಾಸ್ ಅವರನ್ನು ಅವರು ಬಹುಶಃ ನೀವು ಆಗಲೇ ಉಲ್ಲೇಖ ಮಾಡಿದಿರಿ, ಅವರದೊಂದು ಕೊಡುಗೆ ಅಥವಾ ಅವರೊಂದು ಮಾರ್ಗದರ್ಶನ ಬಹು ದೊಡ್ಡದಾಗಿತ್ತು ಅಂತ, ಬಹಳ ದೊಡ್ಡ ಕಣ್ಣು ಕೊಟ್ಟಿದ್ದಾರೆ, ಹೊಸ ಕಣ್ಣು ಕೊಟ್ಟಿದ್ದಾರೆ ಅವರು ತುಳುವ ಸಂಸ್ಕೃತಿಗೆ ಅಂತ ಸ್ಪಷ್ಟ. ನೋಡಿ, ಇಲ್ಲಿವರೆಗೆ ಸಾಮಾನ್ಯವಾಗಿ ಈ ಜಾನಪದವನ್ನು ಸಾಹಿತ್ಯ ವಿಭಾಗದ ಒಂದು ಇದರಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ, ಅಂದರೆ ಲಿಟ್ರೇಚರ್ ಓರಿಯೆಂಟೆಡ್ ಆಗಿ. ಅಲ್ಲ ಅಂತ ಅವ್ರು ಹೇಳಿದರು, ಹಾಗೆ ಮಾಡಬೇಡಿ. ಅದು ಅವರ ಗುರುಗಳಾದಂಥ ಎ.ಕೆ. ರಾಮಾನುಜನ್ ಅವರಿಗೆ ಹೇಳಿದ್ರಂತೆ, ಸೋಷಾಲಜಿ ಮತ್ತು ಆಂಥ್ರೋಪಾಲಜಿಯ ಕಣ್ಣಿನಲ್ಲಿ ಜಾನಪದವನ್ನು ನೋಡಬೇಕು ಹೊರತು ಲಿಟ್ರರಿ ಅಲ್ಲ ಅಂತ. ಅದನ್ನ ಈ ಪುಸ್ತಕ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ ತುಳು, ಅದರಲ್ಲಿ ಅವರು ಬಹಳ ಮುಖ್ಯವಾಗಿ ಹೇಳ್ತಾರೆ, ಈ ಮರುಮಕತ್ತಾಯ ಕಟ್ಟು ತುಳುವ, ಇದು ಕೇರಳದ್ದು, ಅದರ ಬಗ್ಗೆ ಸಾಕಷ್ಟು ಅಧ್ಯಯನ ಸೋಷಾಲಜಿಸ್ಟ್ಗಳು ಮಾಡಿದ್ದಾರೆ. ಅಳಿಯ ಸಂತಾನದ ಬಗ್ಗೆ ಯಾರೂ ಮಾಡಿರಲಿಲ್ಲ, ಮೊದಲು ಮಾಡಿದ್ದು ಇವರು ಪೀಟರ್. 1966ರಲ್ಲಿ ಇವರು ಇಲ್ಲಿಗೆ ಬಂದು 3 ವರ್ಷಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟರ ಮಾತೃಮೂಲಿಯ ಕುಟುಂಬ ವ್ಯವಸ್ಥೆಯನ್ನು ಕುರಿತು ಮೊದಲು PhD ಮಾಡಿದ್ದು. 99ರಲ್ಲಿ ಅವರು ಇಂಡಿಯಾನಾ ಯೂನಿವರ್ಸಿಟಿಯಿಂದ PhD ಮಾಡಿದರು. ಆಗ ಅದೊಂದು ಅವರ ದೊಡ್ಡ ಒಂದು ಕಡೆ. ಈ ನಡುವೆ ನಿಮ್ಮ ಟೇಬಲ್ ಮುಂದೆ ಒಂದಷ್ಟು ಪುಸ್ತಕಗಳಿದ್ದಾವೆ. ಹೌದು, ಇದು ನೋಡಿ, ಈ ಪುಸ್ತಕ ನಾನು 2007ನೇ ಇಸವಿಯಲ್ಲಿ ನಾನು ನಿವೃತ್ತನಾದ ಮೇಲೆ ಮಂಗಳೂರಲ್ಲೇ ಕೂತು ಅದರ ಅಂತಿಮ ಕೆಲಸ ತುಳು ಸಾಹಿತ್ಯ ಚರಿತ್ರೆ. ಇದು 4 ವರ್ಷಗಳ ಹಿಂದೆ ನಮ್ಮ ಕನ್ನಡ ಯೂನಿವರ್ಸಿಟಿಯಲ್ಲಿ ನಾನು ಹಸ್ತಪ್ರತಿಶಾಸ್ತ್ರ ಪ್ರಾಧ್ಯಾಪಕನಾಗಿದ್ದಾಗ ನಮ್ಮ ಗುರುಗಳಾದ ಲಕ್ಕಪ್ಪ ಗೌಡ್ರ ಹತ್ರ ಹೇಳಿ ನಾನು ಇದನ್ನು ಆರಂಭ ಮಾಡಿಸಿದ್ದು. ನನಗೆ ನನ್ನ ವಿಭಾಗದವರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಆದರೆ ಅದು ಪ್ರಕಟವಾಗುವ ಭಾಗ್ಯ, ಅದನ್ನು ಪ್ರಕಟಿಸುವ ಭಾಗ್ಯ ಬಂದದ್ದು ಡಾಕ್ಟರ್ ವಿವೇಕ ರೈ ಅವರಿಗೆ. ಆಗ ಕುಲಪತಿಗಳಾಗಿ ಬಂದು ನಾನು ಅವರಿಗೆ ಹೇಳಿದೆ, ಅವರು ಅದನ್ನು ಸಂತೋಷದಿಂದ ಬಿಡುಗಡೆಯನ್ನು ವ್ಯವಸ್ಥೆ ಮಾಡಿ, ಬಿಡುಗಡೆ ಅಲ್ಲ, ಅವರು ಅದಕ್ಕೆ ಹಣಕಾಸಿನ ನೆರವು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ದು ಅವರು. ಆದರೆ ಅಕಾಡೆಮಿಕ್ ಸೈಡ್ ಎಲ್ಲ ಬಹುತೇಕ ನಾನೇ ನೋಡಿಕೊಂಡದ್ದು. ಆಮೇಲೆ ನಾನು ಮಾಡಿದ ಇನ್ನೊಂದು ಕೆಲಸ ಅಂದರೆ ತುಳು ಪೊಲಿ ಅಂತ, ತುಳು ಸಂಶೋಧನಾ ಲೇಖನಗಳು ನಂದು. ಇದು ತುಳು ಪೊಲಿ ಅಂತ ಆರಂಭ ಆಯಿತು. ಇನ್ನು ತುಳು ಪಾಡ್ದನ ಬಂಧ ಮತ್ತು ವಿನ್ಯಾಸ, ಇದರಲ್ಲಿ ನಾನು ತುಳುವಿನ ಪಾಡ್ದನಗಳ ಅದರ ಸ್ಟ್ರಕ್ಚರನ್ನು ಕುರಿತು ಇದರಲ್ಲಿ ನಾನು ಬರೆದಿದ್ದೇನೆ. ಇನ್ನು ತುಳುವಿನ ಕಾಂಟೆಕ್ಸ್ಚುವಲ್ ಹಿನ್ನೆಲೆಯಲ್ಲಿ ತುಳು ವ್ಯಾಕರಣ, ಭಾಷೆ, ಆಧುನಿಕ ರೀತಿಯಲ್ಲಿ ನಾನು ಇದರಲ್ಲಿ ತುಳುವ ಅಧ್ಯಯನ ಮತ್ತು ಇದರ ಲೇಖನಗಳು ಅಂತ ಒಂದು ಪುಸ್ತಕ ನಂದಿದೆ. ಇಲ್ಲಿ ನಾನು ಮುಖ್ಯವಾಗಿ ಆಗಬೇಕಾದದ್ದು ಒಂದು, ಈಗ ತುಳುವಿನಲ್ಲಿ ಆಗಬೇಕಾದದ್ದು ನೋಡಿ, ನಮ್ಮ ಒಂದು ದೌರ್ಭಾಗ್ಯ ನೋಡಿ, ತುಳುವಿನಲ್ಲಿ ಈಗ ಆಗಬೇಕಾದ ಕೆಲಸ ಹೇಳಿದೆ ಆರಂಭದಲ್ಲಿ, ತುಳು ಬಾರಿ ಸದ್ದು ಮಾಡ್ತಾ ಉಂಟು. ಆದರೆ ನಾವು ವಸ್ತುಸ್ಥಿತಿಯಲ್ಲಿ ನಾವು ಅಧ್ಯಯನ ಅಥವಾ ಸಂಶೋಧನೆ
ಅದಕ್ಕೆ ಎಷ್ಟರ ಮಟ್ಟಿಗೆ ಗಮನ ಕೊಟ್ಟಿದ್ದೇವೆ. ಹೌದು. ಅದರಲ್ಲಿ ಕೂಡ ಬಹುಮುಖ್ಯವಾಗಿ ಹೊಸ ತಲೆಮಾರಿನವರು. ಇವತ್ತು ನಮ್ಮಲ್ಲಿ ತುಳು ಹೆಮ್ಮೆ ಉಂಟು, ತುಳು ಡಿಗ್ರಿಯಲ್ಲಿ ತುಳು ಓದಿಸ್ತಾ ಇದ್ದೇವೆ, ಹೈಸ್ಕೂಲ್ನಲ್ಲಿ ತುಳು ಪಾಠ ಮಾಡ್ತಾ ಇದ್ದೇವೆ. ಹೌದು. ತುಳುವಿನಲ್ಲಿ ಏನು ಆಗಬೇಕು ನೋಡಿ, ಮುಖ್ಯವಾಗಿ ಕನ್ನಡದಲ್ಲಿ ಈ ಮಹಾಕವಿ ಜುಂಜಪ್ಪ, ಮಲೆಮಹದೇಶ್ವರ ಮುಂತಾದ ಕಾವ್ಯಗಳ ಬಗ್ಗೆ ವಿಮರ್ಶೆ ಪ್ರಕಟ ಆಗಿದೆ. DR ನಾಗರಾಜರು, ಆಮೇಲೆ ಬಹಳ ದೊಡ್ಡ ವಿಮರ್ಶೆ, ಆಮೇಲೆ ಪ್ರೊಫೆಸರ್ ಬೋರ್ಲಿಂಗಯ್ಯ, ಇನ್ನು ಅನೇಕರು, ಇಂದುವಾಡಿ, ಇವರೆಲ್ಲ ಮೀಮಾಂಸೆ ಕಟ್ಟಿದ್ದಾರೆ ಕನ್ನಡದ. ಆದರೆ ತುಳು ಇಷ್ಟು ಕನ್ನಡಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ನಮ್ಮ ತುಳುವಿನಲ್ಲಿ ಪಾಠದಾನಗಳು ಉಂಟು. ಎಂಥ ಭಿನ್ನ ಭಿನ್ನ ಪಠ್ಯಗಳು, ಅವುಗಳನ್ನು ಕುರಿತು ಒಂದು ಮೀಮಾಂಸೆ ಕಟ್ಟುವ ಕೆಲಸ ಯಾರು ಅದರ ಕತೆ ಹೇಳ್ತಾರೆ, ವಿವರಣೆ ಕೊಡ್ತಾರೆ, ಅಲ್ಲಿ ಹೀಗುಂಟು. ಆದರೆ ಒಂದು ಕಾವ್ಯ ಮೀಮಾಂಸೆ ಕಟ್ಟುವ ಕೆಲಸ ನಮ್ಮ ತುಳುವಿನಿಂದ ಆಗಲೇ ಇಲ್ಲ. ಅದಕ್ಕೆ ಮಾಡಿದ ಕೆಲಸ ಈಗ ನನ್ನ ಕಣ್ಣಿಗೆ ಕಾಣುವುದು ಮೀಮಾಂಸೆ ಕಟ್ಟಿದವರು ಇಬ್ಬರು. ಒಂದು ಡಾಕ್ಟರ್ ಗಾಯತ್ರಿ ನಾವ್ಡೆ ಅವರ ಮೊದಲ PhD-ಯಲ್ಲಿ ಕರಾವಳಿ ಜನಪದ ಸಾಹಿತ್ಯದಲ್ಲಿ ಸ್ತ್ರೀವಾದಿ ನೆಲೆಗಳು ಅಂತ PhD-ಯಲ್ಲಿ ಈ ಒಂದೊಂದು ಪಾಠವನ್ನು ಅದನ್ನು ಕಂಟೆಂಟ್ ಅನಾಲಿಸಿಸ್ ಅಂತ ಹೇಳ್ತಾವಲ್ಲ, ಕಂಟೆಂಟ್ ಅನಾಲಿಸಿಸ್. ಹಾಗೆ ಇನ್ನೊಂದು ಡಾಕ್ಟರ್ ಅಶೋಕ್ ಆಳ್ವರು ಸಿರಿಪಾಠದನ ಕಾವ್ಯಾವಲೋಕನ ಅಂತ ತುಳು ಅಕಾಡೆಮಿಯಿಂದ ಬಂದಿದೆ. ಇದು ಎರಡು ನನಗೆ ಗಟ್ಟಿಯಾಗಿ ಕಾಣುತ್ತದೆ ಹೊರತು ಅದರ ಒಳಗಿನ ಅಧ್ಯಯನ, ರೂಪರೇಷೆ, ಟೆಕ್ಸ್ಚುವಲೈಸೇಷನ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ನಾನು ಮಾತಾಡಿದ್ದೀನಿ. ಆದರೆ ಒಳಗಿನ ಡಿ ಕೆ ಚೌಟ್ರು, ನಮ್ಮನ್ನು ಅಗಲಿದಂಥ DK ಚೌಟ್ರು ಅವರು ಒಂದು ಮಾತು ಹೇಳ್ತಾ ಇದ್ರು ಅವತ್ತು ಕೂಡ, ತುಳುವಿನ ಅಧ್ಯಯನ ಅಥವಾ ತುಳುವಿದ್ದೆ ಅನ್ನುವುದಂಥದ್ದು ಒಂದು ಪೂರ್ಣ ಪ್ರಮಾಣದ್ದು ಇನ್ನೂ ಕೂಡ ಬಂದಿಲ್ಲ. ಪಾಪ ಅವರು ಒಳ್ಳೆಯ ಕೆಲವು ರಚನೆ ತುಳುವಿನಿಗೆ ಶಕ್ತಿ ತುಂಬುವ ಕೆಲಸವನ್ನು DK ಚೌಟ್ರು ಮಾಡಿದ್ದಾರೆ. ಅದು ಬಹಳ ಮುಖ್ಯ ಅಂತ ಹೇಳ್ತೇನೆ. ಆಮೇಲೆ ಇದು ನಾವು ಅದ ಕಾರಣ ಇನ್ನು ಮುಂದೆ ಈ ಪಾಡ್ದನಕಾರರು ಮಾಹಿತಿದಾರರು ಅಂತ ಹೇಳಿದಾಗ ನಾವು ಅದನ್ನು ಗಟ್ಟಿ ಒಂದು ಡಿಸಿಪ್ಲಿನ್ ಆಗಿ ಅವರನ್ನು ಕವಿ ರಾಮಕ್ಕ ಮುಗ್ಗೇರ್ತಿ, ಕವಿ ಗೋಪಾಲ ನಾಯ್ಕ, ಕವಿ ಕರ್ಗಿ ಶೆಟ್ಟಿ, ಹೀಗೆ ನಾವು ಅವರನ್ನು ಆ ರೀತಿ ಇದು ತುಳುವಿನ ಇವತ್ತಿನ ಕಾಲದ ಹೊಸ ಕಾಲದ ಹುಡುಗರು ಅಥವಾ ಹೆಣ್ಮಕ್ಕಳು ಇದನ್ನು ಗಮನಿಸಬೇಕು, ವಿದ್ಯಾರ್ಥಿಗಳು. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ತುಳುವಿನ ಬಗ್ಗೆ ಮಾತನಾಡಲಿಕ್ಕೆ, ಸದ್ದು ಮಾಡಲಿಕ್ಕೆ ಸಾಕಷ್ಟು ನಮ್ಮಲ್ಲಿ ಮಾಧ್ಯಮಗಳಿದ್ದಾವೆ, ಸಾಮಾಜಿಕ ಮಾಧ್ಯಮಗಳಿದ್ದಾವೆ, ಸಾಮಾಜಿಕ ಜಾಲತಾಣಗಳಿದೆ. ನಾವು ಪ್ರತಿ ದಿವಸ ತುಳುವಿನ ಬಗ್ಗೆ ಮಾತಾಡ್ತಾ ಇರ್ತೇವೆ. ಆದರೆ ಅತ್ಯಂತ ಅಗತ್ಯವಾಗಿ ಮಾಡಬೇಕಾದಂಥ ಒಂದು ವಿಚಾರವನ್ನು ಇವತ್ತು ಪ್ರೊಫೆಸರ್ AV ನಾವಡ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಪಾಡ್ದನಗಾರರನ್ನು ಕೇವಲ ಅವರು ಪಾಡ್ದನಗಾರರು, ಮಾಹಿತಿದಾರರು ಅಂತ ಹೇಳೋದಲ್ಲ, ಅವರು ಕೂಡ ಕವಿಗಳೇ. ಹೌದು. ನಾನು ಇದನ್ನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸ ಮಾಡಿ ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಕಡೆಗೆ ಅಲ್ಲಿ ಹಿಂದೆ ಇದನ್ನ ಸಾಲಲ್ಲಿ ಕೂತಿದ್ದ ವಿವೇಕರಯ್ಯವರು ನಿಂತು ಹೇಳಿದ್ರು, ಇದು ಸರಿಯಾದ ಮಾತು, ನಾವು ಹೇಳಿದ್ದು ಅವರನ್ನು ಕವಿಗಳು ಅಂತಲೇ ಗುರುತಿಸಬೇಕು ಮತ್ತು ಕರಿಬೇಕು ಅಂತ. ಅವರು ಅದಕ್ಕೆ ಅಸ್ತು ಅಂತ ಅಂದರು. ಇರಲಿ. ಆಮೇಲೆ ನನಗೆ ಅನಿಸುತ್ತೆ ಏನಂತಂದರೆ ಏನಾಗಬೇಕು, ತುಳುವಿನಲ್ಲಿ ಏನಾಗಬೇಕು ನೋಡಿ, ನಾವು ಮಾತು ಎತ್ತಿದರೆ ಇತ್ತೀಚಿನ ದಿವಸಗಳಲ್ಲಿ ತುಳು 8ನೇ ಪರಿಚ್ಛೇದ, ಆಮೇಲೆ ತುಳು ಹೋರಾಟ, ಇದೆಲ್ಲ ಮಾಡಬೇಕು, ಆಗಬೇಕು. ನಾನು ಹೇಳ್ತೇನೆ ಹೌದು, ತುಳು ಪರಿಚ್ಛೇದ 8ನೇ ಪರಿಚ್ಛೇದಕ್ಕೆ ಸೇರಬೇಕು, ನಾನು ಅಲ್ಲ ಅಂತಾನೆ ಹೇಳ್ತೇನೆ. ಆದರೆ ಆ ತುಳು 8ನೇ ಪರಿಚ್ಛೇದಕ್ಕೆ ಸೇರುವ ಹಾಗೆ ನಮ್ಮ ತುಳು ಸಾಹಿತ್ಯ ಬೆಳಿಬೇಕು. ಅದಕ್ಕೆ ಬೇಕಾದಂಥ ಕೆಲಸ ನಾವು ಎಲ್ಲಿಂದ ನೋಡಿ, ನಮ್ಮ ಇವತ್ತಿನ ತುಳು ಕವಿತೆಗಳು, ನಾಟಕಗಳು ಆ ಮಟ್ಟಿಗೆ ನಾನು ಹೇಳ್ತೇನೆ. ಒಂದು 20-30 ವರ್ಷಗಳ ಹಿಂದೆ ತುಳು ರಂಗಭೂಮಿಯ ಚಳುವಳಿ ನೀವು ನೋಡಿದ್ರಲ್ಲ, ನೀವೆಲ್ಲ ನಿಮ್ಮ ಬಾಲ್ಯದಲ್ಲಿ ನೋಡಿರ್ಬೋದು. ಅಂತಹ ರಂಗಭೂಮಿ ಎಲ್ಲಿದೆ ಈಗ? ತುಳು ರಂಗಭೂಮಿ ಸೊರಗಿದೆ ಈಗ. ಅದನ್ನು ನಾವು ರಿವೈವ್ ಮಾಡಬೇಕು. ತುಳು ಅನ್ನುವುದನ್ನು ಹಳ್ಳಿಗಳಿಗೆ ಹೋಗಿ KN ಟೈಲರ್, ಮಚೇಂದ್ರನಾಥ್ ಅವರು, KB ಭಂಡಾರಿ ಇವರೆಲ್ಲ ಅದ್ಭುತ. ಆ ಥರದಲ್ಲಿ ಒಂದು ನಮ್ಮ ಸಾಹಿತ್ಯ ಬೆಳಿಬೇಕು ಅನ್ನತಕ್ಕಂಥದ್ದು. ಅಂದರೆ ತುಳು ಸಾಹಿತ್ಯ ಭಾಷೆಯನ್ನು ನಾವು ಬೆಳೆಸಬೇಕು. ಹಾಗೆ ಅದು ಬಹಳ ಇಂಪಾರ್ಟೆಂಟ್. ಆಗ ನಾವು ಇನ್ನು ಅದಕ್ಕಿಂತ ಎಲ್ಲ ಮುಖ್ಯವಾದ ನನ್ನ ಕವಿತೆಗಳು ಶಕ್ತಿ ತುಂಬುವುದು ಎಲ್ಲಿಂದ ಅಂದರೆ ಅದಕ್ಕೆ ನೀರು ಸಿಕ್ಕುವುದು ಪಾಡ್ದನಗಳಲ್ಲಿ. ನಮ್ಮ ಯುವಕ ಕವಿಗಳಾಗುವವರು, ತುಳು ಕವಿಗಳಾಗುವವರು ಮೊದಲು ಪಾಡ್ದನಗಳನ್ನು ಓದ್ತಾ ಹೋಗಬೇಕು. ಮುದ್ದಣ ರಾಮಾಶ್ವಮೇಧ, ರಾಮಪಟ್ಟಾಭಿಷೇಕ ಬರೆಯುವುದಕ್ಕಿಂತ ಮೊದಲು ಮಾಡಿದ ಕೆಲಸ ನೋಡಿದವರು, ಕೇಳಿದವರು ನಮಗೆ ಇದನ್ನು ದಾಖಲು ಮಾಡಿದ್ದಾರೆ. ಹಿಟ್ಟಲ್ ನಿಘಂಟನ್ನು ಬೆಳಗ್ಗೆ 1 ಗಂಟೆ ಗಟ್ಟಿಯಾಗಿ ಪಾರಾಯಣ ಮಾಡ್ತಿದ್ದರು. ಯಾಕೆಂದರೆ ಶಬ್ದಶಕ್ತಿಯನ್ನು ಸಿದ್ಧಿಸಿಕೊಳ್ಳಿಕ್ಕೆ. ಅದೇ ರೀತಿ ನಮ್ಮ ಪಾಡ್ದನಗಳನ್ನು ನಮ್ಮ ಕವಿಗಳಾಗೋ ಬಯಸುವವರು ಈ ಪಾಡ್ದನಗಳನ್ನು ಗಟ್ಟಿಯಾಗಿ ಓದಿ ಆ ಪದಗಳನ್ನು, ಆ ಪದಶಕ್ತಿಯನ್ನು ತಮ್ಮಲ್ಲಿ ತುಂಬಿಕೊಳ್ಬೇಕು. ಆಗ ಮಾತ್ರ ನಮ್ಮ ಕಾವ್ಯಕ್ಕೆ ಶಕ್ತಿ ಬರ್ತದೆ. ಅಮೃತರಲ್ಲಿ ಆ ಶಕ್ತಿ ಇತ್ತು, DK ಚೌಟ್ರಿಗಿತ್ತು, ಕೆದಂಬಾಡಿ ಜತ್ತಪ್ಪರಿಗಳಿಗಿತ್ತದು. ಅವರೆಲ್ಲ ಪಾಡ್ದನದ ಶಕ್ತಿಯಿಂದಲೇ ಅವರು ಬೆಳೆದು ಬಂದವರು. ನಮ್ಮ ಇವತ್ತಿನ ಯುವಕರು ಯುವತಿಯರು ಪಾಡ್ದನ ಕನ್ನಡದ ಒಂದು ನೆರಳಾಗಿ ತಮ್ಮ ತುಳು ಕಾವ್ಯವನ್ನು ಬರಿತಾ ಇದ್ದಾರೆ. ಅದಲ್ಲ, ನಾವು ಕನ್ನಡದಿಂದ ಏನೋ ಶಬ್ದ ಏನೋ ಭಂಡಾರಗಳಿದ್ದಾವೆ, ಸಂಪತ್ತು ಇದಾವೆ, ಅದ್ಭುತವಾಗಿದೆ. ನೀವು ಮಂದಾರ ರಾಮಾಯಣವನ್ನು ನೋಡಿದರೆ ಓದಿದ್ರೆ
ಎಂಥ ಅದ್ಭುತವಾದ ಹಾಗೆ ಕೆಲಿಂಜ ಸೀತಾರಾಮ ಆಳ್ವರ ಯಾವ್ದು ಭಗವದ್ಗೀತೆ ಅದರಲ್ಲಿ ಎಷ್ಟು ಒಳ್ಳೆಯ ಕಾವ್ಯ ಗೊತ್ತದು, ಹೇಗೆ ಕನ್ನಡದಲ್ಲಿ ದುಡಿಸಿಕೊಂಡಿದ್ದಾರೆ, ಅವರು ತುಳುವನ್ನು ದುಡಿಸಿಕೊಂಡಿದ್ದಾರೆ. ನಮ್ಮೊಬ್ರು ಹಾಗೆ ಮಾಡಿ ನಾನು ಆಗೊಂದು ಮಾತು ಹೇಳಿದೆ, ನೋವಾಗತ್ತದು ಹೇಳುವಾಗ, ಕನ್ನಡದ ಪದ ತುಳುವಿನ ಪ್ರತ್ಯಯ. ಇದು ಆಗಬಾರದು, ಇದು ಇಂತಹ ಕೆಲಸ ಆಗಬಾರ್ದು. ಇನ್ನೊಂದು ಒಂದೇ ಮಾತು, ತುಳು ನಿಘಂಟು ಆಗಿ ಈ ವರ್ಷ 25 ಆಯಿತು, ಅದು ರೈಟ್ ಟೈಮ್. ಈಗ ಅದು ಟೋಟಲ್ ರಿವಿಷನ್ ಆಗಬೇಕು. ಆಮೇಲೆ 25 ವರ್ಷದಲ್ಲಿ ನಮ್ಮ ತುಳು ಏನು ಬೆಳೆದಿದೆ ಈಗ, ಅಥವಾ ಹೊಸ ಹೊಸ ಪದಗಳು, ಹೊಸ ನೀರುಗಳು ಬಂದು ಸೇರಿವೆ, ಕೆಲವು ಪದಗಳನ್ನು ಬಿಡಬೇಕು. ಇಂಗ್ಲಿಷ್ ಆಕ್ಸ್ಫರ್ಡ್ ಡಿಕ್ಷನರಿಯವರು ಪ್ರತಿ ವರ್ಷ ರಿವೈಸ್ ಮಾಡ್ತಾರೆ. ನಾವು ಅದನ್ನು ಮಾಡಬೇಕು, ಅದಕ್ಕೊಂದು ಚಳುವಳಿ ಮಾಡಬೇಕು. ಯಾರು ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಈ ನಡುವೆ ಸರ್ಕಾರ ತುಳುವಿಗಾಗಿ ಏನು ಮಾಡಬೇಕು? ನಮ್ಮಲ್ಲಿ ತುಳು ಅಕಾಡೆಮಿ ಇದ್ದಾವೆ, ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದ್ದಾವೆ, ಬೇರೆ ಬೇರೆ ಎಲ್ಲ ಇವತ್ತಿನ ಸಂದರ್ಭದಲ್ಲಿ ನಾವು ನೋಡಿದರೆ ಬೇರೆ ಭಾಷೆಗೂ ಅಕಾಡೆಮಿ ಇದೆ, ಕೊಂಕಣಿಗೆ ಇದೆ. ಸೊ ಈ ಸರ್ಕಾರದ ನೆಲೆಯಲ್ಲಿ ಏನೆಲ್ಲ ಆಗಬೇಕು, ಏನೆಲ್ಲ ಆಗಬೇಕು? ಸರ್ಕಾರ ಮಾಡಲಿಕ್ಕಾಗೋದಿಲ್ಲ. ಅವರು ನಮ್ಮಂಥವರ ಈಗ ಅಕಾಡೆಮಿ ಮಾಡಿದ್ದಾರೆ, ಅಕಾಡೆಮಿ ಮಾಡಿ 25-26 ವರ್ಷ ಆಯಿತು. ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ತುಳು ಅಕಾಡೆಮಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದೆ, ಒಳ್ಳೊಳ್ಳೆ ಸಂಶೋಧನೆಗಳನ್ನು, ಮದಪ್ಪರ ಒಂದು ತುಳುವೇರು ಅಂತ ಒಳ್ಳೆ ಸೀರೀಸ್ ಮಾಡಿದ್ದಾರೆ, ಒಳ್ಳೆ ಟ್ರಾನ್ಸ್ಲೇಷನ್ ಕನ್ನಡದಿಂದ ತುಳುವಿಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ, ತುಳುವಿನಿಂದ ಕನ್ನಡಕ್ಕೋ ಇನ್ನೊಂದು ಭಾಷೆಗೆ ಹೋಗಿದೆ, ಅದೆಲ್ಲ ಹಾಗೆ. ಆದರೆ ಇನ್ನೂ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಅದಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಊರವರು ಕೂಡ ಮತ್ತು ಹಬ್ಬ ಜಾತ್ರೆಯನ್ನು ಕಡಿಮೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಹಬ್ಬ ಜಾತ್ರೆಗಳನ್ನು ತುಳು ಆವತ್ತೆಲ್ಲ ನನಗೆ ಇದೆಲ್ಲ ನಾನು ತುಳುವರಿಗೆ ಬೇಸರ ಆಗುತ್ತೆ ಅನ್ನೋ ನಾನು ನೇರ ಮಾತಾಡ್ತೇನೆ. ಒಂದು ಆಟಿ ತಿಂಗಳಲ್ಲಿ ಒಂದು 100 ಕಾರ್ಯಕ್ರಮ, ಆಟಿಡೊಂಜಿ ದಿನ ಅಂತ, ಅದು 100 ಕಾರ್ಯಕ್ರಮ ಮತ್ತೆ 100 ರೀತಿಯ ತಿಂಡಿ ತಿನಿಸುಗಳು ಅದು ಇರ್ಬೇಕು. ಆದರೆ ಅದು ಅತೀ ಆಗಬಾರದು. ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗ, ಹೌದು, ನಾನು ಒಪ್ಕೊಳ್ತೇನೆ. ಆದರೆ ಅದನ್ನೇ ಸಮಾರಂಭ ಮಾಡೋದಲ್ಲ. ನಾವು ತುಳು ಭಾಷೆಯನ್ನು ನಾವು ಬೆಳೆಸೋದಕ್ಕೆ ಬೇಕಾದಂಥ ಕೆಲಸವನ್ನು ನಾವು ಮಾಡಬೇಕು. ರಂಗಭೂಮಿ ಚಳುವಳಿ ತೀವ್ರಗೊಳ್ಳಬೇಕು. ನಮ್ಮ ನಾಟಕದ ಇದು ಇನ್ನು ಕಾವ್ಯ ಶಕ್ತಿ. ಅದಕ್ಕೆ ತುಳು ಅಕಾಡೆಮಿ ಅಂತವರು ತುಳು ಪಾಡ್ದನ ಕಟ್ಟುವ ಬಗೆಯನ್ನು ಈ ಖರ್ಗಿ ಶೆಟ್ಟಿಯೋ, ರಾಮಕ್ಕ ಮುಗ್ಗಿರ್ತಿಯೋ, ಗೋಪಾಲ್ ನಾಯ್ಕರು ಇಂಥವರನ್ನು ಅಕಾಡೆಮಿಗೆ ಕಳಿಸಿ ಒಂದು 3 ದಿವಸ 4 ದಿವಸ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪಾಡ್ದನ ಕಟ್ಟುವ ಬಗೆ ಹೇಗೆ ಅಂತ ಹೇಳ್ಕೊಡ್ಬೇಕು. ಯಾಕಂದರೆ ಸಣ್ಣ ಕತೆ ಕಟ್ಟುವುದಕ್ಕೆ ನಾವು ಸಾಹಿತ್ಯ ಅಕಾಡೆಮಿಯವರು ಕಮ್ಮಟ ಮಾಡ್ತಾರೆ, ನಾಟಕ ಮಾಡಿ ಕಟ್ಟುವುದು ಹೇಗೆ ಅಂತ ಹೇಳ್ಕೊಡ್ತಾರೆ. ಹಾಗಾದರೆ ನಮ್ಮ ತುಳು ಪಾಡ್ದನ ಕಟ್ಟುವುದು ಹೇಗೆ ಅಂತ ಅವರು ಹೇಳ್ಕೊಡ್ತಾರೆ. ಅದೆಲ್ಲ ಇವತ್ತು ನಮ್ಮಲ್ಲಿ ತುಳು MA ಇದೆ, ಮಂಗಳೂರು ವಿಶ್ವವಿದ್ಯಾಲಯ ತುಳು MA ಏನು ಡಿಗ್ರಿ ಏನು ಕೋರ್ಸ್ಗಳು ನಡೆಸ್ತಾ ಇದ್ದಾರೆ, ರೆಗ್ಯುಲರ್ ಕೋರ್ಸ್ಗಳನ್ನು ಅವರು ಮಾಡಬಹುದು. ಮತ್ತೊಂದಷ್ಟು ಕಾಲೇಜುಗಳಲ್ಲಿ ಇವತ್ತು ಪದವಿಗಳಲ್ಲಿ ಇದ್ದಾವೆ ಅಂತ ತುಳು ಏನು ಪದವಿಯಲ್ಲಿ ತುಳುವನ್ನೊಂದು ಪಠ್ಯವಾಗಿ ಬೋಧನೆ ಮಾಡ್ತಾ ಇರುವವರು ಕೂಡ ಈ ವಿಚಾರನೆಲ್ಲ ಗಮನಿಸಬಹುದು, ಮಾಡಬೇಕು. ಆಮೇಲೆ ವೈಯಕ್ತಿಕ ನೆಲೆಯಲ್ಲಿ ಕನ್ನಡದಿಂದ ತುಳುವಿಗೆ, ತುಳುವಿನಿಂದ ಕನ್ನಡಕ್ಕೋ ತಮಿಳಿಗೋ ತೆಲುಗಿಗೆ, ಹಾಗೆ ಭಾಷಾಂತರ ಎರಡು ಮುಖವಾಗಿ ನಮಗೆ ನಡಿಬೇಕು. ಕನ್ನಡ ಸಾಹಿತ್ಯ ನೋಡಿ 19-20ನೇ ಶತಮಾನದ ಆರಂಭದಲ್ಲಿ ಬಂಗಾಳಿ ಕಾದಂಬರಿಗಳು ಭಾಷಾಂತರ ಕನ್ನಡಕ್ಕೆ ಬಂದು, ಮರಾಠಿ ಕಾದಂಬರಿಗಳು ಬಂದು, ಗಳಗನಾಥರು ಅವರು ಟ್ರಾನ್ಸ್ಲೇಷನ್ ಹೆಚ್ಚು ಮಾಡಲಿಲ್ಲ. ಆ ಥರದಲ್ಲಿ ನಮಗೆ ತುಳು ಪಾಡ್ದನಗಳನ್ನು ಈಗ ನನಗೆ ಕಂಬಾರ್ ಯಾವಾಗಲೂ ಹಾಸ್ಯ ಮಾಡ್ತಾಯಿದ್ದರು ಹಂಪಿಯಲ್ಲಿದ್ದಾಗ, ನೀವೇ ಎಂಥ ತುಳುವರು ಮಾರ್ರೆ, ನೀವೆಲ್ಲ ತುಳು ಒಂದಾದರೂ ನಮ್ಮ ಕನ್ನಡಕ್ಕೆ ಭಾಷಾಂತರ ಮಾಡಿ ಕೊಡ್ತೀರಾ ಅಂತ. ಇದಕ್ಕೆ ನನ್ನ ಹೆಂಡತಿ ಗಾಯತ್ರಿ ನಾವು ಒಂದು ಕೆಲಸ ಹೇಳಿದ್ದಾರೆ, ಅವಳು ಮಾಡ್ತಾ ಇದ್ದಾಳೆ ಅದೀಗ. ಹಾಗೆ ನಾನು ಇತ್ತೀಚೆಗೆ ಏನು ಮಾಡ್ತಾ ಇದ್ದೇನೆ ಅಂದರೆ, ಒಂದು ತುಳು ಏನು ಪಾಡ್ದನ ನಿಘಂಟು ಅಂತ ಮಾಡ್ತಾ ಇದ್ದೀನಿ. ಪಾಡ್ದನ ಅಂದರೆ ಪಾಡ್ದನದಲ್ಲಿ ಅನನ್ಯವಾಗಿರುವಂತಕ್ಕಂಥ ಮಾತ್ರವನ್ನು ನಾನು ಸೈಟೇಷನ್ ಕೊಟ್ಟು ಅದನ್ನು ಮಾಡ್ತಾ ಇದ್ದೇನೆ. ಅದೊಂದು ಹಾಗೆ ತುಳು ಸಿರಿ ಪಾಡ್ದನವನ್ನು ಕನ್ನಡಕ್ಕೆ ಅನುವಾದ ಮಾಡಿ ಕೊಡ್ತಾ ಇದ್ದೇನೆ. ಆಯ್ತು, ಅದರ ಕೆಲಸ ಮುಗಿಯಿತು. ಹೀಗೆ ನಾವು ನಮ್ಮ ಭಾಷಾಂತರ ನಮ್ಮ ತುಂಬ ಹೆಚ್ಚಾಗಬೇಕು ಅಂತ ಒಳ್ಳೊಳ್ಳೆ ಕೆಲಸಗಳು ಆಗಿದೆಪ್ಪ. ಮಂದಾರ ರಾಮಾಯಣ ಮತ್ತೆ ನಾವು ತಲೆ ಮೇಲೆ ಹೊತ್ತುಕೊಳ್ಬೇಕು ಆ ಕಾವ್ಯವನ್ನು. ಅದು ಭಾಳ ನಾಣಜ್ಜರು ಸುದೆ ಒಳ್ಳೆಯ ಕಾದಂಬರಿ ಅದು. ಹೀಗೆ ತುಳುವಿಗೆ ಒಳ್ಳೆಯ ಶಕ್ತಿ ಇದೆ. ಆ ಭಾಷೆ ನೋಡಿ, ಕಾಲ್ಡುವೆಲ್ ಏನು ಹೇಳ್ತಾನೆ, 1856ರಲ್ಲಿ ಹೇಳ್ತಾನೆ, ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಸಮೃದ್ಧವಾದ ಭಾಷೆ ಅಂದರೆ ತುಳು ಅಂತ ಹೇಳ್ತಾನೆ. ಆದರೆ ನಾವು ಅದನ್ನ DK ಚೌಟ್ರ ಮಿತ್ತ ಬೈ ಲೆಮನಕ್ ಕೃತಿಯಲ್ಲೂ ಕೂಡ ಅದ್ಭುತವಾದ ತುಳು ಒಳ್ಳೆಯ ಕಾದಂಬರಿ ಪದ. ಅಂಥವರೆಲ್ಲ ಬಂದು ಹೋಗಿ ಕೆಲಸ ಮಾಡಿದಂಥದ್ದು ನಮ್ಮದು. ಆದ ಕಾರಣ ನಮ್ಗೆ ಅವಕಾಶ ಇದೆ. ನಮ್ಮವರು ಯುವಕರು ಮುಂದೆ ಬರಬೇಕು, ಅವರಿಗೆ ಬೆಂಬಲ ಕೊಡಬೇಕು. ನಾವು ಹಿರಿಯರು ಅದು ಮಾಡು ಇದು ಮಾಡು ಅಂತ ನಾನು ಅನೇಕ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ. ನಾವೀಗ ಸಂವಾದವನ್ನು ಸಮಾಪನ ಮಾಡಬೇಕಾಗಿದೆ. ನೀವು ಅದೇ ಕೊನೆಯದಾಗಿ
ಅದೇ ಹೊಸ ನೀರು ನಮ್ಮ ತುಳುವಿಗೆ ಹರಿದು ಬರಬೇಕು, ಇದು ನನ್ನ ಒಂದು ಆಸೆ. ಹೊಸ ನೀರು ಅಂದರೆ ಬೇರೆ ಬೇರೆ ರೀತಿಯಿಂದ ಭಾಷೆಯ ರೂಪದಲ್ಲೂ ಬರ್ಬೋದು, ಸಂಸ್ಕೃತಿ ರೂಪದಲ್ಲೂ ಬರ್ಬೋದು. ಆದರೆ ಆ ಮೂಲಕ ನಮ್ಮ ಸಂಸ್ಕೃತಿ ಅದು ಬಲಹೀನವಾಗಬಾರದು. ನಮ್ಮ ಬುಡ ಗಟ್ಟಿ ಇರಬೇಕು. ತುಳುವಿನ ನಾವು ಬೇರೆ ಬೇರೆ ಭಾಷೆಗಳಿಂದ ಕಾವ್ಯಗಳನ್ನು, ನಾಟಕಗಳನ್ನು, ಕಾದಂಬರಿಗಳನ್ನು ತರುವ ಮೂಲಕ ನಮ್ಮ ತುಳುವಿನ ಶಕ್ತಿಯನ್ನು ಹೆಚ್ಚಿಸಬೇಕು. ಅದಕ್ಕೆ ಮುಖ್ಯ ನಾನು ಹೇಳ್ತೇನೆ, ನಮ್ಮ ಯುವಕರು ಪಾಡ್ದನಗಳನ್ನು ಒಂದು ರೀತಿಯಿಂದ ದಿನ ಓದಬೇಕು, ಪಾಡ್ದನಗಳನ್ನು ಓದಬೇಕು. ಆಗ ನಮ್ಮ ಶಕ್ತಿ, ತುಳುವಿನ ಶಕ್ತಿ ಗೊತ್ತಾಗುತ್ತೆ ಅಂತ ನನ್ನ ಒಂದು ಮೊದಲ ಆಸೆ. ಅದನ್ನು ಅನೇಕ ಕಡೆಯಲ್ಲಿ ಹೇಳಿದೆ, ಇಲ್ವೋ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ತುಂಬ ಆಳವಾದ ಒಂದು ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಪ್ರೊಫೆಸರ್ ಎ ವಿ ನಾವಡ್ ಅವರು ನಮ್ಮ ಜೊತೆಗೆ ಮಾತಾಡಿದ್ದಾರೆ. ತುಳು ಭಾಷೆ, ತುಳು ಮಣ್ಣು ಅಥವಾ ತುಳು ನೆಲ ಅಥವಾ ತುಳು ಸಾಹಿತ್ಯ ಇರ್ಬೋದು, ಅಥವಾ ಒಟ್ಟು ತುಳುವಿನ ಜೊತೆಗೆ ನಾವು ಯಾವ ರೀತಿ ಅಥವಾ ಬಹುಮುಖ್ಯವಾಗಿ ಹೊಸ ತಲೆಮಾರಿನವರು ಏನು ಮಾಡಬೇಕು ಅನ್ನೋ ಬಗ್ಗೆ ಇವತ್ತು ಅವರು ಒಂದು ಭಾರಿ ಸ್ಪಷ್ಟವಾದ ಕಣ್ಣೋಟದಿಂದ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ಹಳೆ ಕಾಲದ ಒಟ್ಟು ತುಳು ಚಳವಳಿ ಅಥವಾ ತುಳುವಿನ ಅಧ್ಯಯನದ ನೆಲೆ ಆರಂಭಗೊಂಡ ಬಗೆ, ಅದು ಬೆಳೆದು ಬಂದ ಬಗೆ, ಪೀಟರ್ ಜೆ ಕ್ಲಾಸ್ ಅವರು ಕೊಟ್ಟಂಥ ಮಾರ್ಗದರ್ಶನ, ಇವೆಲ್ಲವನ್ನು ಉಲ್ಲೇಖ ಮಾಡಿ ಇವತ್ತು ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ಇವತ್ತು ಪ್ರೊಫೆಸರ್ ಎ ವಿ ನಾವಡ್ ಅವರು ಮಂಡಿಸಿದ್ದಾರೆ. ನಾನು ಸಮಸ್ತ ತುಳುವರ ಪರವಾಗಿ ಮತ್ತು ಕನ್ನಡಿಗರ ಪರವಾಗಿ, ತುಳು ಮತ್ತು ಕನ್ನಡ ಭಾಷೆಯಲ್ಲಿ ಸಮಾನವಾದಂಥ ಒಂದು ಸಾಧನೆಯನ್ನು ಮಾಡಿದವರು ಪ್ರೊಫೆಸರ್ ಎ ವಿ ನಾವಡ್ ಅವರು. ಸೊ ನಾನು ನಿಮಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದವನ್ನು ಅವರು ಹೇಳ್ತಾ ಇದ್ದೇನೆ. ನಿಮಗೆ ಕೃತಜ್ಞತೆ ಹೇಳಿದೆ, ಯಾಕಂದರೆ ನನ್ನ ಮನಸ್ಸಿನ ಕೆಲವು ಸಂತೋಷದ ವಿಚಾರ, ನೋವಿನ ಸಂಗತಿ ಎರಡನ್ನೂ ನಾನು ಇಲ್ಲಿ ತೋಡಿಕೊಳ್ಳೋದಕ್ಕೆ ಮುಕ್ತವಾಗಿ ಹೇಳಿದ್ದೀರಿ. ಎಸ್ ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್ ವೀಕ್ಷಕರೇ, ತುಳುವಿನ ಬಗೆಯಲ್ಲಿ ನಾವು ಮುಂದಕ್ಕೆ ಏನು ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಕಣ್ಣೋಟವನ್ನು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎ ವಿ ನಾವಡ್ ಅವರು ಕೊಟ್ಟಿದ್ದಾರೆ. ನಾನು ಈ ಒಂದು ಸಂವಾದವನ್ನು ಮತ್ತೊಮ್ಮೆ ಅವರಿಗೆ ಥ್ಯಾಂಕ್ಸ್ ಹೇಳಿ ಮುಗಿಸ್ತಾ ಇದ್ದೇನೆ. ಎಸ್, ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.